ಇದೇ ಬರುವ 17/5/2025 ಶನಿವಾರದಂದು ಪುತ್ತೂರು ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರ ಕಾರ್ಯಕಾರಿಣಿ ಸಭೆ ಪುತ್ತೂರಿನ APMC ಸಭಾಭವನದಲ್ಲಿ ನಡೆಯಲಿಕ್ಕಿದೆ. ಈ ಕಾರ್ಯಕ್ರಮಕ್ಕೆ ಎಲ್ಲ ರೀತಿಯ ತಯಾರಿಗಳು ನಡೀತಿದೆ. ದೊಡ್ಡ ಮಟ್ಟದ ಪೆಂಡಲು, ಊಟದ ವ್ಯವಸ್ಥೆ, ವ್ಯವಸ್ಥಿತವಾದ ಆಸನದ ವ್ಯವಸ್ಥೆ, ಎಲ್ಲ ರೀತಿಯ ವ್ಯವಸ್ಥೆಗಳು ನಡೀತಾ ಇದೆ. ಪ್ರತಿಯೊಂದು ಕಾರ್ಯಾಗಾರದಲ್ಲಿ ಕೂಡ ನಾವು ಅದನ್ನು 4 ರೀತಿಯ ಕಾರ್ಯಕ್ರಮವನ್ನಾಗಿ ವಿಂಗಡಣೆ ಮಾಡಿದ್ದೇವೆ. ಬೆಳಿಗ್ಗೆ 10 ಗಂಟೆಗೆ ನಮ್ಮ ವಲಯ ಅಧ್ಯಕ್ಷರು ಮತ್ತು ಬೂತ್ ಅಧ್ಯಕ್ಷರುಗಳಿಗೆ ಕಾರ್ಯಾಗಾರ ಅಂದರೆ ಟ್ರೈನಿಂಗನ್ನು ಕೊಡುವಂಥ ಕೆಲಸವನ್ನು ಮಾಡ್ತೇವೆ. 12 ಗಂಟೆಯಿಂದ 2 ಗಂಟೆವರೆಗೆ ಯಾರು ನಾಮಿನೇಟೆಡ್ ಸದಸ್ಯರಿದ್ದಾರೆ ಅಂದರೆ ದೇವಸ್ಥಾನದಲ್ಲಿ ಬೇರೆ ಬೇರೆ ಸಮಿತಿಗಳಲ್ಲಿ ನಾಮಿನೇಟೆಡ್ ಯಾರಾಗಿದ್ದಾರೆ ಸರ್ಕಾರದಿಂದ ಅವರಿಗೆ ಟ್ರೈನಿಂಗನ್ನು ಕೊಡುವಂಥ ಕೆಲಸವನ್ನು ಮಾಡ್ತೇವೆ. ಮಧ್ಯಾಹ್ನ ಊಟದ ವ್ಯವಸ್ಥೆ, ಮಧ್ಯಾಹ್ನ ನಂತರ 3 ಗಂಟೆಯಿಂದ 4:15 ಗಂಟೆವರೆಗೆ ಫ್ರಂಟ್ ರನ್ನರ್ಸ್ ಅಂದರೆ ಪ್ರಮುಖ ಲೀಡರ್ಸ್ಗಳು ಏನಿದ್ದಾರೆ ಪಕ್ಷದ ಅವರಿಗೆ ಟ್ರೈನಿಂಗನ್ನು ಕೊಡುವಂಥ ಕೆಲಸವನ್ನು ಮಾಡ್ತೇವೆ. 5 ಗಂಟೆಯಿಂದ 8:30-9 ಗಂಟೆ ರಾತ್ರಿವರೆಗೆ 2:30 ಗಂಟೆ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರ ಕುಟುಂಬ ಸಮ್ಮಿಲನ ನಡೆಯಲಿಕ್ಕಿದೆ. ಇದರಲ್ಲಿ ಎಲ್ಲ ಪಕ್ಷದ ಕಾರ್ಯಕರ್ತರು, ಅವರ ಮಕ್ಕಳು, ಅವರ ಮನೆಯವರು ಇದಕ್ಕೆ ಭಾಗವಹಿಸ್ತಾರೆ. ಆನಂತರ 1:30 ಗಂಟೆ ರಸಮಂಜರಿ ಕಾರ್ಯಕ್ರಮ ನಡೀತದೆ. ಇದರಲ್ಲೂ ಕೂಡ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು, ಅವರ ಕುಟುಂಬಸ್ಥರು ಇದರಲ್ಲಿ ಹಾಡನ್ನು ಹಾಡುವಂಥ ಕೆಲಸವನ್ನು ಮಾಡ್ತಾರೆ. ಒಟ್ಟಿನಲ್ಲಿ ಕಾಂಗ್ರೆಸ್ ಪಕ್ಷದ ಸಮ್ಮಿಲನ, ಕುಟುಂಬ ಸಮ್ಮಿಲನ ಇದರಲ್ಲಿ ನಡೆಯುತ್ತದೆ. ಈ ಕಾರ್ಯಕ್ರಮದಲ್ಲಿ ಏನು ಕಾರ್ಯಾಗಾರ ಅಂತ ನಾವು ಹೇಳ್ತೀವಿ, ಇದರ ಬಗ್ಗೆ ನಾನು ಇದರ ಬಗ್ಗೆ ವಿವರವನ್ನು ಕೊಡಲಿಕ್ಕೆ ಇಚ್ಛಿಸ್ತೇನೆ. ಇದರ ಬಗ್ಗೆ ನಮ್ಮ ವಲಯ ಅಧ್ಯಕ್ಷರಿಗೆ, ಬೂತ್ ಅಧ್ಯಕ್ಷರುಗಳಿಗೆ, ಕಾರ್ಯಕರ್ತರಿಗೆ, ಲೀಡರ್ಗಳಿಗೆ ಪಕ್ಷದ ಕೆಲಸಗಳನ್ನು ಯಾವ ರೀತಿ ಮಾಡಬೇಕು ತಳಮಟ್ಟದಲ್ಲಿ. ಇವತ್ತು ಸರ್ಕಾರ 5 ಗ್ಯಾರಂಟಿಗಳನ್ನು ಕೊಟ್ಟಿದ್ದರು. ಸರ್ಕಾರದ ಬೇರೆ ಬೇರೆ ಯೋಜನೆಗಳು ಏನು ಈಗ ಬರ್ತಾ ಇದೆ ಅದು ತಳಮಟ್ಟದಲ್ಲಿ ಬಡವರಿಗೆ ಮುಟ್ಟಬೇಕು. ಇವತ್ತು ಕಾರ್ಯಕರ್ತರು ಮನೆ ಮನೆಗೆ ಹೋಗಿ ತಮ್ಮ ಕೆಲಸಗಳನ್ನು ಮಾಡಿದರೆ ನಾವು ನಮ್ಮ ಕಾರ್ಯಕರ್ತರಿಗೆ ತರಬೇತಿ ಕೊಡುವಂಥದ್ದು, ನೀವು ಪಕ್ಷಾತೀತವಾಗಿ ಕೆಲಸ ಮಾಡಿ, ನೀವು ಕಾಂಗ್ರೆಸ್ ಪಕ್ಷ, BJP ಪಕ್ಷ ಇನ್ನೊಂದರ ಬಗ್ಗೆ ನೀವು ತಲೆ ಕೆಡಿಸ್ಕೊಡ್ಬೇಡಿ. ಕಾಂಗ್ರೆಸ್ ಪಕ್ಷದವರ ಕೆಲಸವನ್ನು ಮಾಡಿ, BJP ಪಕ್ಷದವರ ಕೆಲಸವನ್ನು ಮಾಡಿ, ಬೇರೆ ಯಾರು ಇದ್ದಾರೆ ಜನರಲ್ ಪಬ್ಲಿಕ್ ಎಲ್ಲರ ಕೆಲಸವನ್ನು ನೀವು ಮಾಡಬೇಕು. ಇವತ್ತು ಸರ್ಕಾರದಿಂದ ಬರುವಂಥ ಗ್ಯಾರಂಟಿಗಳಿರಲಿ, ನಾವು ನಿವೇಶನ ಹಂಚಿಕೆ ಮಾಡಲಿಕ್ಕೆ ಸುಮಾರು 300 ಎಕರೆ ಜಾಗವನ್ನು ರಿಸರ್ವ್ ಮಾಡಿದ್ವಿ. ಪ್ರತಿಯೊಬ್ಬನಿಗೆ ನಿವೇಶನವನ್ನು ಕೊಡುವಂಥದ್ದು. ಯಾರಿಗೆ ಕರೆಂಟ್ ಇಲ್ಲ ಮನೆಯಲ್ಲಿ, ಇವತ್ತು ಕೂಡ ಸುಮಾರು 300-400 ಮನೆಗಳು ಇವತ್ತು ಕೂಡ ಕರೆಂಟ್ ಇಲ್ಲದೆ ಸೋಲಾರ್ ದೀಪದಲ್ಲಿ ಇಡುವುದನ್ನು ನಾವು ಕಂಡಿದ್ದೇವೆ. ಅವರಿಗೆ ಕರೆಂಟ್ ಕೊಡಿಸುವಂಥ ಕೆಲಸ. ಯಾರಿಗೆ ನೀರಿನ ನಲ್ಲಿಯ ಜೋಡಣೆ ಆಗಲಿಲ್ಲ ಅವರಿಗೆ ನೀರಿನ ನಲ್ಲಿಯನ್ನು ಜೋಡಣೆ ಮಾಡುವಂಥ ಕೆಲಸ. ಮಕ್ಕಳಿಗೆ ಉದ್ಯೋಗದ ಬಗ್ಗೆ ಏನಾದರೂ ತೊಂದರೆಗಳಿದ್ದರೆ ಅದಕ್ಕೆ ಸ್ಪಂದನೆ ಕೊಡುವಂಥ ಕೆಲಸ. ಇವತ್ತು ಅಕ್ರಮ ಸಕ್ರಮ 94C 94CC ಪಡ್ಕೊಳ್ಳಿಕ್ಕೆ ವಂಚಿತರಾದ ಗ್ರಾಮಸ್ಥರು ಯಾರಿದ್ದಾರೆ, ಬಡವರು ಯಾರಿದ್ದಾರೆ ಅವರಿಗೆ ಹೋಗಿ ನಮ್ಮ ಏನು ಇವತ್ತು 94C ಅಕ್ರಮ ಸಕ್ರಮ ಮಾಡಿಕೊಡ್ತೇವೆ ಇದರ ಬಗ್ಗೆ ಅರಿವನ್ನು ಮೂಡಿಸಿ ವಿಲೇಜ್ ಅಕೌಂಟೆಂಟ್ ಮುಖಾಂತರ ಅದನ್ನು ಮಾಡಲಿಕ್ಕೆ ಸಹಾಯ ಮಾಡುವಂಥ ಕೆಲಸ. ಇದನ್ನೆಲ್ಲ ಅವರಿಗೆ ಟ್ರೈನಿಂಗ್ ಕೊಡುವಂಥ ಕೆಲಸವನ್ನು ಮಾಡ್ತೀವಿ. ಈ ಮೂಲಕ ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ ಯಾರೂ ಕೂಡ ನಿವೇಶನ ಇಲ್ಲದೆ ಇರಬಾರ್ದು, ಯಾರು ಕೂಡ ಮನೆ ಇಲ್ಲದೆ ಇರಬಾರ್ದು, ಯಾರು ಕೂಡ ನೀರಿನ ಕನೆಕ್ಷನ್ ಇಲ್ಲದೆ ಇರಬಾರ್ದು, ಯಾರು ಕೂಡ ಕರೆಂಟ್ ಇಲ್ಲದೆ ಇರಬಾರ್ದು. ಇದು ನಮ್ಮ ಕನಸು. ಇದಕ್ಕೆ ಪೂರಕವಾಗಿ ಕೆಲಸ ಮಾಡುವಂಥ ಕೆಲಸವನ್ನು ನಾವು ಮಾಡಲಿಕ್ಕೆ ಈ ಕಾರ್ಯಾಗಾರ ಅಂದರೆ ತರಬೇತಿ. ಈಗ ಪಕ್ಷದ ಕಾರ್ಯಕರ್ತರಿಗೆ ಏನಿದೆ ಅಂತ ಹೇಳಿದ್ರೆ, ನಾನು ಪಕ್ಷದ ಚುನಾವಣೆ ಸಮಯದಲ್ಲಿ ಹೋಗಿ ಚೀಟಿ ಕೊಡೋದು, ಆನಂತರ ಬಾಕಿ ಪಕ್ಷದ ಕೆಲಸಗಳನ್ನು ಮಾಡೋದೇ ಹೊರತು ಜನರಿಗೆ ಯಾವ ರೀತಿ ಸ್ಪಂದನೆ ಕೊಡಬೇಕು ಅನ್ನೋ ಬಗ್ಗೆ ಮಾಹಿತಿಗಳಿಲ್ಲ. ಅವರ ವಾರ್ಡಿನಲ್ಲಿ, ಅವರ ಬೂತಿನಲ್ಲಿ ಯಾವುದೇ ಕಾಮಗಾರಿಗಳು ಬಹು ದಿನದಿಂದ ಪೆಂಡಿಂಗ್ ಉಳಿದರೆ ಅದನ್ನು ಕೂಡ ನಮ್ಮ ಗಮನಕ್ಕೆ ತಂದು ಅದಕ್ಕೆ ಪರಿಹಾರ ಕೊಡುವಂಥ ಕೆಲಸವನ್ನು ಮಾಡುವಂಥದ್ದು. ಕಿಂಡಿ ಅಣೆಕಟ್ಟು ಇರಲಿ, ತಡೆಗೋಡೆ ಇರಲಿ, ರಸ್ತೆಗಳಿರಲಿ, ಒಟ್ಟು ಅವರ ಸ್ಪಂದನೆ ನಮ್ಮ ಸಾಮಾಜಿಕ ಜನರ ಒಟ್ಟಿಗೆ ಯಾವ ರೀತಿ ಅವನು ಆ ಬೂತ್ ಮಟ್ಟದಲ್ಲಿ ಸ್ಪಂದನೆ ಕೊಡಬೇಕು ಇದರ ಬಗ್ಗೆ ಅವರಿಗೆ ಟ್ರೈನಿಂಗ್ ಕೊಡುವಂಥ ಕೆಲಸವನ್ನು ಈ ಕಾರ್ಯಾಗಾರದಲ್ಲಿ ಮಾಡ್ತೇವೆ.
ಇದರಲ್ಲಿ ಯಾವುದೇ ರೀತಿಯ ರಾಜಕೀಯ ಭಾಷಣಗಳು ಇಲ್ಲ, ಯಾವುದೇ ರೀತಿಯ ಪ್ರಮುಖರು ಇದರಲ್ಲಿ ಭಾಷಣ ಮಾಡಲಿಕ್ಕೆ ಇಲ್ಲ. ಇದರಲ್ಲಿ ಇರುವಂಥದ್ದು ಬರೀ ಕಾರ್ಯಕರ್ತರು ಮತ್ತು ಜನರ ಜೊತೆ ಯಾವ ರೀತಿ ಬೆರೀಬೇಕು, ಯಾವ ರೀತಿ ಸ್ಪಂದನೆ ಕೊಡಬೇಕು, ಆ ಮುಖಾಂತರ ನಮ್ಮ ಪಕ್ಷದ ಯೋಜನೆಗಳನ್ನು, ಶಾಸಕರ ಯೋಜನೆಗಳನ್ನು, ನಮ್ಮ ಕಲ್ಪನೆಗಳನ್ನು, ಒಬ್ಬ ಶಾಸಕನಾಗಿ ನಾನು ಪ್ರತಿಯೊಬ್ಬರ ಮನೆಗೆ ಭೇಟಿ ಕೊಡಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಕಾರ್ಯಕರ್ತರನ್ನು ನಾವು ಒಳ್ಳೆಯ ರೀತಿಯಲ್ಲಿ ಬೆಳೆಸಿ ಅವರಿಗೆ ಟ್ರೈನಿಂಗ್ ಕೊಟ್ಟರೆ ಅವರು ಹೋಗಿ ಮನೆಯಲ್ಲಿ ಹೋಗಿ ಅವರಿಗೆ ಮಾತಾಡುವಂಥ ಕೆಲಸ, ಅವರು ಕೂಡ ಎಜುಕೇಷನ್ ಇಂಪ್ರೂವ್ ಆಗ್ತದೆ, ಅಂದರೆ ನಾಲೆಜ್ ಇಂಪ್ರೂವ್ ಆಗ್ತದೆ. ಆ ಮುಖಾಂತರ ಒಳ್ಳೆಯ ಸೇವೆಯನ್ನು ಕೊಡಲಿಕ್ಕೆ ನಾವು ಪ್ರಯತ್ನವನ್ನು ಮಾಡ್ತೇವೆ. ಅದಕ್ಕೆ ಈ ಕಾರ್ಯಾಗಾರವನ್ನು ನಾವು ಇಟ್ಟಿದ್ದೇವೆ. ಇದರಲ್ಲಿ ಬೇರೆ ಆಹ್ವಾನಿತರಿಗೆ ಮಾತ್ರ ಇದರಲ್ಲಿ ಒಳಗೆ ಬರಲಿಕ್ಕೆ ಅವಕಾಶ, ಬೇರೆ ಆಹ್ವಾನಿತರಲ್ಲದವರಿಗೆ ಎಲ್ಲಿ ಒಳಗೆ ಹೋಗಲಿಕ್ಕಿಲ್ಲ. ಸಿಸ್ಟಮೆಟಿಕ್ ಆಗಿ ಅವರು ಯಾರೆಲ್ಲ ಇದ್ದಾರೆ, ನಾವು ಆಹ್ವಾನಿತರಿದ್ದಾರೆ ಅವರಿಗೆ ಮಾತ್ರ. ಸಾಯಂಕಾಲದ ಕಾರ್ಯಕ್ರಮದಲ್ಲಿ ಅವರು ಕುಟುಂಬ ಸಮೇತರವಾಗಿ ಬರಬೇಕು. ಆನಂತರ ಒಳ್ಳೆಯ ರೀತಿಯ ಅವರಿಗೆ ಗಿಫ್ಟಿನ ವ್ಯವಸ್ಥೆಯನ್ನು ಕೂಡ ಮಾಡಿದ್ವಿ. ಎಲ್ಲ ಕಾರ್ಯಕರ್ತರಿಗೂ ಸುಮಾರು 1400 ಜನರಿಗೆ, ಎಲ್ಲ ಕಾರ್ಯಕರ್ತರಿಗೂ ರಾತ್ರಿ ಊಟದ ವ್ಯವಸ್ಥೆ ಮತ್ತು ಗಿಫ್ಟಿನ ವ್ಯವಸ್ಥೆಯನ್ನು ಕೂಡ ಮಾಡಿದ್ವಿ. ಪ್ರಮುಖರು ಈ ಕಾರ್ಯಕ್ರಮಕ್ಕೆ ಕೆ.ಸಿ. ಚಂದ್ರಶೇಖರ್ ಅವರು, ನಮ್ಮ ವರ್ಕಿಂಗ್ ಪ್ರೆಸಿಡೆಂಟು, ನಮ್ಮ ಉಸ್ತುವಾರಿ ಮಂತ್ರಿಗಳಾದಂಥ ಗುಂಡೂರಾವ್ ಅವರು ಬರ್ತಾರೆ. ಯು.ಟಿ. ಖಾದರ್ ಅವರು ಬಂದು ಭೇಟಿ ಕೊಟ್ಟು ಹೋಗ್ತೇನಂತ ಹೇಳಿದ್ದಾರೆ. ಆನಂತರ ನಮ್ಮ ಮಂಜುನಾಥ್ ಭಂಡಾರಿ ಅವರು ಬರ್ತಾರೆ, ಹರೀಶ್ ಕುಮಾರ್ ಅವರು ಬರ್ತಾರೆ, MLC ಆದಂಥ ಐವನ್ ಡಿಸೋಜಾ ಅವರು ಬರ್ತಾರೆ, ಮಾಜಿ ಮಂತ್ರಿಗಳು ರಮನಾಥ್ ರೈ ಅವರು, ಮತ್ತು ಅಭಯ್ ಚಂದ್ರ ಜೈನ್ ಅವರು ಬರ್ತಾರೆ, ಲೋಬೋ ಅವರು ಬರ್ತಾರೆ, ಮತ್ತು ಎಲ್ಲ ವಿಧಾನಸಭಾ ಕ್ಷೇತ್ರದಲ್ಲಿ ಏನು ಚುನಾವಣೆಗೆ ನಿಂತಿರುವಂಥ ಪ್ರತಿನಿಧಿಗಳು ಅವರು ಬರ್ತಾರೆ. ಮತ್ತು ಆ ವಿಧಾನಸಭಾ ಕ್ಷೇತ್ರದ ಪ್ರಮುಖರು, ಬ್ಲಾಕ್ ಅಧ್ಯಕ್ಷರುಗಳು ಕೂಡ ಈ ಒಂದು ಟ್ರೈನಿಂಗ್ ಏನು ಕಾರ್ಯಾಗಾರ ಇದೆ, ಕಾರ್ಯಕಾರಿಣಿ ಇದೆ, ಇದನ್ನು ನೋಡಲಿಕ್ಕೆ ಬರ್ತಾರೆ. ಬೆಳಿಗ್ಗೆ ಉದ್ಘಾಟನೆ ಕಾರ್ಯಕ್ರಮ ಗುಂಡೂರಾವ್ ಅವರು ಮಾಡ್ತಾರೆ. ಅವರಿಗೆ ಬರೀ 5 ನಿಮಿಷ ಮಾತ್ರ ಉದ್ಘಾಟನಾ ಭಾಷಣ ಮಾಡಲಿಕ್ಕೆ, ಅವರು 10 ಗಂಟೆಗೆ ಉದ್ಘಾಟನೆಯನ್ನು ಮಾಡ್ತಾರೆ. ಆನಂತರ ಅದಕ್ಕೆ ಪರಿಣತರು ಬರ್ತಾರೆ, ಸುಧೀರ್ ಬರ್ತಾರೆ, ಮತ್ತು ಒಂದು ತಂಡನೇ ಬ್ಯಾಂಗ್ಳೂರಿಂದ ಬರ್ತದೆ. ಅವರು ಈ ಕಾರ್ಯಕಾರಿಣಿಯನ್ನು ನಡೆಸಿಕೊಡ್ತಾರೆ. ಅದಕ್ಕೆ ಉಂಟು, ಉದ್ಘಾಟನಾ ಕಾರ್ಯಕ್ರಮಕ್ಕೆ ಉಂಟು, ಬೇರೆ ಯಾವುದಕ್ಕೆ. ಮತ್ತು ವೇದಿಕೆಯಲ್ಲಿ ಕೂತ್ಕೊಳ್ಳಿಕ್ಕೆ ಯಾವುದ ವ್ಯವಸ್ಥೆ ಸಂಜೆದಕ್ಕೆ ಇದೆ. ಸಂಜೆ ಸಭಾ ಕಾರ್ಯಕ್ರಮ ಇದೆ, ಅದಕ್ಕೆಲ್ಲ ಪ್ರಮುಖರು ಬರ್ತಾರೆ. ನಮ್ಮ ಪ್ರಮುಖರಿಗೆ ಒಂದು 5 ನಿಮಿಷ ಮಾತಾಡಲಿಕ್ಕೆ ವ್ಯವಸ್ಥೆ ಇದೆ. ಅದು 5:30 6 ಗಂಟೆಗೆ ಅದನ್ನು ಮಾಡ್ತೇವೆ. ಇದು ಕಾನ್ಸೆಪ್ಟ್ ಕಾಂಗ್ರೆಸ್ ಪಕ್ಷದಲ್ಲಿ ಇದು ಹೊಸ ರೀತಿಯ ಒಂದು ಯೋಜನೆಗೆ ನಾವು ಕೈ ಹಾಕಿದ್ದೀವಿ. ಯಾಕಂತ ಹೇಳಿದ್ರೆ ನಾನು ಕಂಡಿರುವಂಥದ್ದೇ, ನಾವು ಎಷ್ಟು ಒಳ್ಳೆಯ ಕೆಲಸಗಳನ್ನು ಮಾಡಿದರು, ನಾವು ಎಷ್ಟು ಒಳ್ಳೆಯ ಯೋಜನೆಗಳನ್ನು ತಂದರು, ಅದು ತಳಮಟ್ಟಲಿಗೆ ಮುಟ್ಟಲಿಕ್ಕೆ ಕಾಂಗ್ರೆಸ್ ಪಕ್ಷದಲ್ಲಿ ಸ್ವಲ್ಪ ನಮ್ಮ ಕಾರ್ಯಕರ್ತರಿಗೆ ಅನುಭವದ ಕೊರತೆ, ಅವರಿಗೆ ಟ್ರೈನಿಂಗಿನ ಕೊರತೆ, ಅವರಿಗೆ ಕಾರ್ಯಾಗಾರದ ಕೊರತೆ, ಅವರಿಗೆ ಮಾಹಿತಿಗಳು ಕಡಿಮೆ ಇರುವುದರಿಂದ ಯಾವ ರೀತಿ ಒಂದು ಅನುದಾನಗಳನ್ನು ತಗೊಳ್ತಾರೆ. ಈಗ ಶಾಸಕರಿಗೆ ಹಣ ಬರ್ತದೆ, ಗೊತ್ತಿದ್ದವನು ಅವನ ಏನು ವಾರ್ಡ್ ಇದೆ, ಬೂತ್ ಇದೆ, ಅದಕ್ಕೆ ಬೇಕಾದಷ್ಟು ಹಣ ತಗೊಂಡು ಹೋಗ್ತಾನೆ. ಪಾಪ ಒಬ್ಬರಿಗೆ ಗೊತ್ತಿಲ್ಲದ ಬೂತ್ ಅಧ್ಯಕ್ಷ ಇಲ್ಲದ್ರೆ ಅವರಿಗೆ ಹೇಗೆ ತಗೊಳ್ಬೇಕು ಅಂತ ಗೊತ್ತಿಲ್ಲ, ಅವರು ಇನ್ನೊಬ್ಬರಿಗೆ ಡಿಪೆಂಡ್ ಆಗಿರ್ತಾರೆ. ಸೊ ಅದಕ್ಕಾಗಿ ಅವರಿಗೆ ವ್ಯವಸ್ಥಿತ ರೀತಿಯಲ್ಲಿ ಯಾವ ರೀತಿ ಸರ್ಕಾರದಿಂದ ಅನುದಾನಗಳು ಬರ್ತದೆ, ಯಾವ ರೀತಿ ಅವರು ನಮ್ಮ ಬೂತ್ಗೆ ತಗೊಂಡು ಹೋಗ್ಬೋದು, ತಳಮಟ್ಟಕ್ಕೆ ತಗೊಂಡು ಹೋಗ್ಬೋದು. ನಾವು ತಳಮಟ್ಟದಲ್ಲಿ, ಅವರ ಬೂತ್ ಮಟ್ಟದಲ್ಲಿ ಎಲ್ಲ ಕಷ್ಟಕ್ಕೆ, ಸಾವು ನೋವುಗಳಿಗೆ ನಾವು ಸಂಬಂಧಿಸಿದರೆ, ಸಹಕಾರವಾಗಿ ಕೆಲಸ ಮಾಡಿದರೆ, ಅವರ ಜೊತೆ ಸಹಾಯವಾಗಿ ನಿಂತರೆ ಜನ ನಮ್ಮನ್ನು ಸ್ವೀಕಾರ ಮಾಡ್ತಾರೆ. ನಮ್ಮ ಒಟ್ಟು ಕಾನ್ಸೆಪ್ಟ್ ಆಫ್ ಕಾರ್ಯಕಾರಿಣಿ ಈಸ್ ಟು ವಿನ್ನಿಂಗ್ ದ ಮೈಂಡ್ ಆಫ್ ದ ಕಾಮನ್ ಮ್ಯಾನ್. ಸೇವಾದಳ ಒಂದು ಪರಿಮಿತಿ ಒಳಗೆ ಕೆಲಸ ಮಾಡ್ತದೆ, ಅದು ತಳಮಟ್ಟದಲ್ಲಿ ಒಳಗೆ ಈಗ ಇರುವುದಿಲ್ಲ. ಅದಕ್ಕೆ ನಾವು ತಳಮಟ್ಟಕ್ಕೆ ಏನು ಬೂತ್ ಅಧ್ಯಕ್ಷನಿದ್ದಾರೆ, ಕಾರ್ಯಕರ್ತರಿದ್ದಾರೆ. ಈಗ ನೆಕ್ಸ್ಟ್ ನಮ್ಮದು ಕಾರ್ಯಕಾರ ಯಾವ ರೀತಿ ನಡೀತದೆ ಅಂದರೆ ಎಲ್ಲ ಕಾರ್ಯಕರ್ತರಿಗೆ ನಡೀತದೆ, ಆನಂತರ BLAಗೆ ನಡೀತದೆ. ಒಟ್ಟು ವಿದೌಟ್ ಟ್ರೈನಿಂಗ್ ಯಾವುದನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಟ್ರೈನಿಂಗ್ ಕೊಟ್ಟರೆ ಮಾತ್ರ ಒಬ್ಬರು ಅವರ ಡ್ಯೂಟಿಯನ್ನು ಡಿಸ್ಚಾರ್ಜ್ ಮಾಡಲಿಕ್ಕೆ ಸಾಧ್ಯ. ಒಟ್ಟು ಸಂಬಂಧಗಳನ್ನು ಬೆಳೆಸಬೇಕು, ಪ್ರೀತಿ ವಿಶ್ವಾಸಗಳು ನಮ್ಮ ತಳಮಟ್ಟದಲ್ಲಿ ಬರಬೇಕು, ಸರ್ಕಾರದ ಯೋಜನೆಗಳು ಮನೆ ಮನೆಗೆ ತಲುಪಬೇಕು. ದಿಸ್ ಈಸ್ ಅವರ್ ಕಾನ್ಸೆಪ್ಟ್. ಇದೀಗ ಪಕ್ಷದ ಪರಿಕಲ್ಪನೆ ನಿಮ್ಮ ಸ್ವ ಆಸಕ್ತಿಯಿಂದ ಪಕ್ಷದ ಪರ್ಮಿಷನನ್ನು ಕೇಳಿ ನಮ್ಮ ಒಂದು ಯೋಜನೆಯನ್ನು ಇದಕ್ಕೆ ಜೋಡಣೆ ಮಾಡ್ತಾ ಇರುವಂಥದ್ದು. ಇದು ಫಸ್ಟ್ ಕಾನ್ಸೆಪ್ಟ್ ಟ್ರೈ ಮಾಡ್ತಾ ಇದ್ವಿ. ಬೇರೆ ಕಡೆ ಎಲ್ಲ ಆಸಕ್ತರಿದ್ದಾರೆ, ಅದಕ್ಕೆ ಎಲ್ಲ
ಬಾಕಿ ವಿಧಾನಸಭಾ ಕ್ಷೇತ್ರದ ಅಲ್ಲಿ ಪ್ರತಿನಿಧಿಗಳು ಮತ್ತು ಅಲ್ಲಿ ಅಧ್ಯಕ್ಷರುಗಳು ಬರ್ತಾರೆ. ಇದು ಕಾರ್ಯಗತಕ್ಕೆ ಒಳ್ಳೆಯ ರೀತಿಯಲ್ಲಿ ಬಂದರೆ ಸೊ ಮುಂದಿನ ದಿವಸಗಳಲ್ಲಿ ಎಲ್ಲ ಕಡೆ ರಾಜ್ಯದಲ್ಲಿ ಇದನ್ನು ಮಾಡುವಂಥ ಯೋಜನೆಯನ್ನು ಹಾಕ್ಕೊಡ್ತೀವಿ. ಪ್ರಥಮ ಪ್ರಯೋಗ. ಈ ಶಾಸಕರ ಕಲ್ಪನೆ ಅಂತ ಹೇಳಿದ್ರಲ್ಲ, ಅದನ್ನು ಮುಟ್ಟಿಸಬೇಕು ಜನರಿಗೆ, ಏನದು ಶಾಸಕರ ಕಲ್ಪನೆ ಅಂತ ಹೇಳಿದ್ರೆ ನೋಡಿ, ನಮ್ಮ ಕಲ್ಪನೆ ಏನಿದೆ, ಪ್ರತಿಯೊಬ್ಬನಿಗೂ ಮನೆ ಸಿಗಬೇಕು, ಸೈಟ್ಸ್. ಇವುಗಳು ನನ್ನ ಹತ್ರ ಬರ್ತಾರೆ ಜನ, ನನಗೆ ಜಾಗ ಇಲ್ಲ, ನನಗೆ ಮನೆ ಇಲ್ಲ, ನಮ್ಮ ಮನೆಯಲ್ಲಿ ಕರೆಂಟ್ ಇಲ್ಲ. ಈಗ ಒಂದು ನಮ್ಮ ರೆಕಮೆಂಡೇಷನ್ ಮೇಲೆ ಸುಮಾರು 650 ಜನರಿಗೆ ಕರೆಂಟ್ ಕನೆಕ್ಷನ್ ಕೊಟ್ಟಿದ್ದೀವಿ. ಈಗ ಮೊದಲೇ ಆಗಿತ್ತು, ನಿಮಗೆ ಡೋರ್ ನಂಬರ್ ಇದೆ, ನಿಮಗೆ ಕರೆಂಟ್ ಇಲ್ಲ ಇತ್ತಾ, 650 ಮನೆಗೆ ನಾವು ಕರೆಂಟ್ ಕನೆಕ್ಷನ್ ಕೊಡಿಸಿದ್ವಿ. ಇವತ್ತು 300 ಎಕರೆ ಜಾಗವನ್ನು ರಿಸರ್ವ್ ಮಾಡಿದ್ವಿ. ಅಪ್ಲಿಕೇಶನ್ ಹಾಕಲಿಕ್ಕೆ ಯಾರಿಗೂ ಅವರು ನಮ್ಮ ಗ್ರಾಮದಲ್ಲಿ ಮಾತ್ರ ಅಪ್ಲಿಕೇಶನ್ ಹಾಕಬೇಕು, ಇನ್ನೊಂದು ಗ್ರಾಮದಲ್ಲಿ ಅಪ್ಲಿಕೇಶನ್ ಹಾಕಬೇಕಂತ ಅವ್ರಿಗೆ ಗೊತ್ತಿಲ್ಲ, ಸೈಟ್ ಇಲ್ಲ, ಅವ್ರ ಹತ್ರ ಮನೆ ಇಲ್ಲ. ಸೊ ಇದನ್ನೆಲ್ಲ ಮುಟ್ಟಿಸಬೇಕಲ್ಲ. ನಮ್ಮ ಕಲ್ಪನೆಯನ್ನು ಅಕ್ರಮ ಸಕ್ರಮ 90% ಬಡವನಿಗೆ ಇನ್ನೂ ಗೊತ್ತಿಲ್ಲ. ಅದು ಹೀಗೆ ಹೋಗಬೇಕು, ಶಾಸಕರ ಹತ್ರ ಹೋಗಬೇಕು, ಅಲ್ಲಿ ಹೋಗಿ ನಾವು ತಗೊಂಡು ಹತ್ರ ಆ ಫೈಲ್ ಪುಟ್ಟಪ್ಪ ಆಗಬೇಕು, ಮೇಲೆ ಬರಬೇಕು, ಅವ್ರಿಗೆ ಗೊತ್ತಿಲ್ಲ. ದುಡ್ಡಿದ್ದವನು ಶ್ರೀಮಂತ, ಅವರು ಎಲ್ಲೆಲ್ಲ ಮಾಡ್ಕೊಂಡು ಆಗ್ತದೆ, 10 ಎಕರೆ ಮಾಡ್ಕೊಳ್ತಾರೆ. ನಾವು ಅದಕ್ಕೂ ಒಬ್ಜೆಕ್ಷನ್ ಏನಿಲ್ಲ. ಯಾರ್ದೆಲ್ಲ ಬರ್ತಾರೆ ಅವರಿಗೆಲ್ಲ ಸ್ಯಾಂಕ್ಷನ್ ಮಾಡಿ ಕೊಡ್ತೀವಿ. ಅವರು ಇವರಿಗೆ ಅವರಿರುವಂಥ ಆಸ್ತಿ ಅವರು ಕೃಷಿ ಮಾಡಿದರೆ ಅವ್ರಿಗೆ ಕೊಡ್ತೀವಿ, ಕೊಡ್ಕೊಂಡು ಹೋಗ್ತೀವಿ. ಆದರೆ ಬಡವರದು ಆಗಬೇಕು ತಾನೆ. ಇದಕ್ಕೆ ನಮ್ಮ ಕಲ್ಪನೆ ಏನಿದೆ, ತಲಾಮಟ್ಟದಲ್ಲಿರುವಂಥ ವ್ಯಕ್ತಿಯನ್ನು ತಲುಪುವಂಥದ್ದು, ಅದಕ್ಕೆ ಪರಿಕಲ್ಪನೆಗೆ ಹೊಂದಿಕೊಂಡು ಈ ಕೆಲಸವನ್ನು ಮಾಡ್ತೀವಿ. ಈಗ ಒಟ್ಟು 1400 ಮಂದಿಗೆ ಮಾತ್ರ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ, ಮಧ್ಯಾಹ್ನದ ಸಾಯಂಕಾಲದವರೆಗೆ 1400 ಮಂದಿಗೆ ಅವಕಾಶ, ಮಧ್ಯಾಹ್ನ ನಂತರ 2800 ಸಾಯಂಕಾಲದ ಕಾರ್ಯಕ್ರಮಕ್ಕೆ ಅವರ ಫ್ಯಾಮಿಲಿಯವರಿಗೆ ಮಾತ್ರ, ಅವರ ಫ್ಯಾಮಿಲಿಯವರಿಗೆ ಮಾತ್ರ. 3000 ಜನರಿಗೆ ತರಬೇತಿ. ಕಾರ್ಯಕರ್ತರು ಮಾತ್ರ ಅದು ನೆಕ್ಸ್ಟ್ ಫೇಸಲ್ಲಿ ನಾವು ಕಾರ್ಯಕರ್ತರಿಗೆ ತಗೊಳ್ತೀವಿ. ನೋಡಿ, ಒಮ್ಮೆಲೆ ನಾವು ಎಲ್ಲರನ್ನು ತಗೊಂಡ್ರೆ ಅಲ್ಲಿ ನಮ್ಮ ಸಬ್ಜೆಕ್ಟ್ ಏನಿದೆ, ನಮ್ಮ ಮೋಟೋ ಏನಿದೆ, ಅದು ಡೆಲಿವರಿ ಆಗೋಲ್ಲ. ಸೊ ನಾವು ಫಸ್ಟು ಇವರನ್ನು ಒಮ್ಮೆ ಟ್ರೈನಪ್ ಮಾಡಿದರೆ, ಇವರಿಂದ ನಂತರ ಈ ಟ್ರೈನಿಂಗ್ಗಳು ಎಷ್ಟೆಷ್ಟು ಯೋಜನೆಗಳು ಬಂದಿದೆ, ಎಷ್ಟು ದುಡ್ಡು ಈಗೊಂದು ನೀವು ಬೂತ್ ಅಧ್ಯಕ್ಷ ಅಂತ ಒಮ್ಮೆ ಕೇಳಿದರೆ, ವಿಧಾನಸಭಾ ಕ್ಷೇತ್ರಕ್ಕೆ ಎಷ್ಟು ದುಡ್ಡು ಬಂದಿದೆ ಅಂತ ಬೆಳೆದ್ರೆ ಅವನೇ ಮೇಲೆ ಕೆಳಗೆ ನೋಡ್ತಾನೆ. ಅಲ್ಲ, ಸರ್ಕಾರ ಯಾವ ರೀತಿ ನಡೀತದೆ ಅಂತ ಅವನಿಗೆ ನಾಲೆಜ್ ಇಲ್ಲದಿದ್ದರೆ, ಈಗ ಒಬ್ಬ ಪಾಠ ಮಾಡುವ ಮಾಸ್ಟ್ರಿಗೆ ಯಾವುದೇ ನಾಲೆಜ್ ಇಲ್ಲದಿದ್ದರೆ ಅವನು ಪಾಠ ಮಾಡಲಿಕ್ಕೆ ಏನಾಗ್ತದೆ? ಸೊ ಅವರ ಹತ್ರ ನಾಲೆಜ್ ಇದ್ದರೆ ಅವನು ಒಳ್ಳೆಯ ರೀತಿಯಲ್ಲಿ ಪಾಠ ಮಾಡಲಿಕ್ಕೆ ಆಗ್ತದೆ, ಒಳ್ಳೆಯ ರೀತಿಯಲ್ಲಿ ಅದನ್ನು ಹೇಳಲಿಕ್ಕೆ ಆಗ್ತದೆ. ಅವನಿಗೆ ಅಕ್ರಮ ಸಕ್ರಮ ಏನು ಅಂತ ಗೊತ್ತಿಲ್ಲ ಇದ್ದರೆ ಅವನು ಏನು ಮಾಡಲಿಕ್ಕೆ ಆಗ್ತದೆ? ಕರೆಂಟು ಕನೆಕ್ಷನ್ ನಾವು ಲೆಟ್ರ್ ಕೊಟ್ಟರೆ ಸಿಗ್ತದೆ ಅಂತ ಹೇಳಿದರೆ ಅವನು ಹೇಳ್ಬೋದು. ಈಗ ನಮಗೆ ನಿನ್ನೆ 30 ಬೋರ್ವೆಲ್ ಬಂತು SC STಗೆ, ನಮ್ಮ ಹತ್ರ ಅಪ್ಲಿಕೇಶನೇ ಇಲ್ಲ. ನಾವು ಒಂದು ಗ್ರೂಪಲ್ಲಿ ಬರೆದು ಹಾಕಿದ್ದೀವಿ, 150 ಅಪ್ಲಿಕೇಶನ್ ಬಂದಿದೆ. ಸೊ ಇದನ್ನೆಲ್ಲ ನಾವು ಬೂತ್ ಮಟ್ಟದಲ್ಲಿ ಎಲ್ಲ ತಗೊಂಡು ಇಲ್ಲಾಂದರೆ ಅದು ಲ್ಯಾಪ್ಸ್ ಆಗಿ ಹೋಗ್ತದೆ, ಏನು ಮಾಡೋಕ್ಕಾಗಲ್ಲ, ಸೀದಾ ಲ್ಯಾಪ್ಸ್ ಆಗಿ. ಬ್ಲಾಕ್ ಕಾಂಗ್ರೆಸ್ ನಾವು ಜೊತೆಯಲ್ಲಿ ಸೇರಿ ಮಾಡುವಂಥದ್ದು. ನಾವು ಆ ಶಾಸಕನೆಲ್ಲ ಮತ್ತು ನಾನು ಆ ಪಾರ್ಟ್ ಆಫ್ ಬ್ಲಾಕ್ ಕಾಂಗ್ರೆಸ್ ಅಲ್ಲ, ನಾನು ಒಂದು ಶಾಸಕ ಬೇರೆ, ಬ್ಲಾಕ್ ಕಾಂಗ್ರೆಸ್ ಅಂತ ಆಗೋದೇ ಇಲ್ಲಲ್ಲ, ನಾನೇ ಮಾಡೋದು. ಇದಕ್ಕೆ ಸುಮಾರು 40 ಲಕ್ಷ ರೂಪಾಯಿ ಖರ್ಚನ್ನು ಮಾಡ್ತೀವಿ. ಬರೀ ಗಿಫ್ಟಿಗೆ 10 ಲಕ್ಷ ರೂಪಾಯಿ ಆಗ್ತದೆ. 1500 ರೂಪಾಯಿಯ ಗಿಫ್ಟು ಪ್ರತಿ ವಲಯ ಅಧ್ಯಕ್ಷ, ಬೂತ್ ಅಧ್ಯಕ್ಷ, ಫ್ರಂಟ್ ಲೀಡರ್ಸಿಗೆ ಕೊಡ್ತೀವಿ. 40 ಲಕ್ಷ ನೀವು ವೈಯಕ್ತಿಕವಾಗಿ ಬಳಸ್ತೀವಿ. ಒಟ್ಟು ನೋಡಿ, ಅದು ಸೆಷನ್ ಆಗ್ತದೆ. ಬೆಳಗಿನ ಸೆಷನ್ ಆಗಿ ಅವ್ರ ಮನೆಗೆ ಹೋಗ್ಬೋದು. ಒಂದು ಸಂಖ್ಯೆ ನಾವು ಸಾಧಾರಣ 6000 ಜನರಿಗೆ ವ್ಯವಸ್ಥೆ ಮಾಡಿದ್ದೀವಿ. ಅಂದರೆ ಒಂದು ಕಾರ್ಯಕರ್ತನಿಗೆ 1400 ಇಂಟು 3 ಟೈಮ್ಸ್ ಮಾಡಿದ್ದೀವಿ. ಸಾಯಂಕಾಲಕ್ಕೆ ಮಧ್ಯಾಹ್ನ 1500 ಜನರಿಗೆ, ಅಂದರೆ 2 ಸೆಷನ್. ಅವನು ಆದ ಕೂಡಲೇ ಅವನ ಸೆಷನ್ ಆಗಿ ಊಟ ಮಾಡಿದ್ರೆ ಅವನು ಹೋಗ್ಬೋದು. ಹಾಲು ಕರೆಯುವುದು ಅದು ಇದೆಲ್ಲ ಕೆಲಸ ಮುಗಿಸಿ, ಮನೆ ಕೆಲಸ ಎಲ್ಲ ಮುಗಿಸಿ 5 ಗಂಟೆಗೆ ತನ್ನ ಹೆಂಡತಿಯವರ ಜೊತೆಗೆ ಮಕ್ಕಳ ಜೊತೆಗೆ ಕಾರ್ಯಕ್ರಮಕ್ಕೆ ಬರಬಹುದು. ನೀವು ಹಿಂದೆ ಇದ್ದ ಪಕ್ಷದ ಮಾತೃ ಸಂಸ್ಥೆಯಲ್ಲಿ ಈ ಥರದ ಬೈಠಕ್ಗಳು ಸಾಮಾನ್ಯ, ಬಹುಶಃ ಅದರ ಪ್ರಭಾವ ಇದ್ದಿರ್ಬೋದು. ಅದರ ಪ್ರಭಾವ ಅಂತ ಹೇಳಿಲ್ಲ, ನಮ್ಮ ಅನುಭವಗಳನ್ನು ನಾವು ಹಂಚಿಕೊಳ್ಳುವಂಥದ್ದು ಪ್ರಯತ್ನ. ಅಂದರೆ ನಾನು ಈಗ ನನ್ನ 1.5 ವರ್ಷದ ಈ ನಡೆಯಲ್ಲಿ ಕೆಲವು ಕಾರ್ಯಕರ್ತರನ್ನು ನೋಡುವಾಗ ಅವರಿಗೆ ಮಾಹಿತಿಯ ಕೊರತೆ ಇದೆ ಅಂತ, ಮಾಹಿತಿ ಕೊರತೆ ಇದೆ. ಮತ್ತು ಯಾವ ರೀತಿ ಕೆಲಸ ಮಾಡಬೇಕು ಅಂತ ಅವ್ರಿಗೆ ಗೊತ್ತಿಲ್ಲ. ಯಾರ ಬಂದು ಹೇಳ್ತಾರೆ ಅಕ್ರಮ ಸಕ್ರಮ, ಅವೆಂಗೊತ್ತು GMLAಗೆ ಹೋಗಿ ಅಂತ ಹೇಳಿದರೆ ಅವರು ಕೊಡಬೇಕಲ್ಲ ಅಲ್ಲಿಂದ. ಈಗ ಕರೆಂಟ್ ಇಲ್ಲದೆ ಇಲ್ಲೇ ಎಷ್ಟೆಷ್ಟೋ ಜನ ಕೇಳ್ಕೊಂಡು ಇಲ್ಲಿ ಬರ್ತಾರೆ. ಕೆಲವು ಅಧಿಕಾರಿಗಳು ಏನು ಮಾಡ್ತಾರೆ, ಕರೆಂಟ್ ಕೊಡಲಿಕ್ಕೆ ಆಗೋದಿಲ್ಲ, ಕರೆಂಟು ಅದು ಇದರಲ್ಲಿ ಕೊಡಲಿಕ್ಕೆ ಆಗೋದಿಲ್ಲ ಅಂತ. ಇಷ್ಟುವರೆಗೆ ಈ 600 ಮನೆಗೆ ಯಾಕೆ ಕರೆಂಟ್ ಇರಲಿಲ್ಲ? ಮೊದಲಿಗೆ ಶಾಸಕರು ಇರಲಿಲ್ವ? ಅಲ್ಲ, ಅವರಿಗೆ ಕರೆಂಟಿನ ವ್ಯವಸ್ಥೆ ಲೈನ್ ಇರಲಿಲ್ವ? ಎಲ್ಲ ಇತ್ತು.
ಆ ಮಾಡಿಕೊಡುವಂಥ ಮನೋಭಾವನೆಗಳು ಇರಲಿಲ್ಲ, ಸ್ಪಂದನೆ ಮಾಡುವಂಥದ್ದು ಇರಲಿಲ್ಲ. ಈಗ ಆದೇಶವನ್ನು ಹೇಳ್ಕೊಂಡು ಕರೆಂಟ್ ಕನೆಕ್ಷನ್ ಅನ್ನು ನಿರಾಕರಿಸ್ತಾ ಇದ್ದಾರೆ. ಅದು ನಮ್ಮ ಗಮನಕ್ಕೆ ಬಂದಿದೆ. ಸುಪ್ರೀಂ ಕೋರ್ಟ್ ಆದೇಶ ಇರುವಂಥದ್ದು ಮಲ್ಟಿಪಲ್ ಬಿಲ್ಡಿಂಗಿಗೆ, ದೊಡ್ಡ ದೊಡ್ಡ ಬಿಲ್ಡಿಂಗಿಗಳಿಗೆ ಕಂಪ್ಲೀಟ್. ಮೊನ್ನೆ ವಿಟ್ಲದಲ್ಲಿ ಕ್ವಶನ್ ಮಾಡಿದ್ರು, ಹಾಂ, ರೈತರು ಮೂಢ ಮಾಡಿದ್ರು, ಅದು ದೊಡ್ಡವರಿಗಿರೋದು, ವಸತಿ ನಿಲಯ ಸಮುಚ್ಚಯಗಳಿಗಿರೋದು. ಅದಕ್ಕೆ ಮೆಸ್ಕಾಂ ಎಸ್ಸಿ ಅವರು ಹೇಳ್ತಾರೆ, ಇಲ್ಲ ಅದು ಎಲ್ಲರಿಗೂ, ಗ್ರಾಮೀಣ ಭಾಗದವರಿಗೂ ಬಂತು, ಎಲ್ಲರಿಗೂ ಬಂತು ಅಂತ ಹೇಳೋ ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ನೋಡಿ, ತಿದ್ದುಪಡಿ ಮಾಡ್ಲಿಕ್ಕೆ ನೀವು ಏನು ಅದು ನೋಡಿ ಕಳಿಸ್ಕೊಡಿ ಅಂತ ಹೇಳಿದ್ರೆ ಅದನ್ನು ಕಳಿಸ್ಕೊಡ್ಲಿಕ್ಕೆ ನಾವು ರೆಡಿ ಇಲ್ಲ ಅಂತ ಹೇಳ್ತಾರೆ. ಅದು ಕೋರ್ಟ್ ಆದೇಶ ಬಂದಿರುವಂಥದ್ದು, ಅದನ್ನು ತಿದ್ದುಪಡಿ ಮಾಡಲಿಕ್ಕೆ ಆಗೋದಿಲ್ಲ. ಆ ಕೋರ್ಟ್ ನಾನು ಹೇಳ್ತೀನಿ, ಕೋರ್ಟ್ ಆದೇಶವನ್ನು ನಾವು ಚೆನ್ನಾಗಿ ಓದಿದ್ದೇವೆ. ಅದರಲ್ಲಿ ಮಲ್ಟಿಪಲ್ ಕಾಂಪ್ಲೆಕ್ಸ್ಗೆ ನೀವು ಕರೆಂಟ್ ಕೊಡುವಾಗ ಕಂಪ್ಲೀಷನ್ ಸರ್ಟಿಫಿಕೇಟ್ ಇಲ್ಲದೆ ಕೊಡುವ, ಯಾರೋ ಒಬ್ಬರು ಆಗಿದ್ದಾರೆ ಅದು ಲಗಾವಾಗೋದು ನಮ್ಮ ರಾಜ್ಯದ ನಗರ ಪ್ರದೇಶಕ್ಕೆ, ಇಲ್ಲಿಗೆ ಏನಾಗೋದಿಲ್ಲ. ಈಗ ಸಾಮಾನ್ಯ ಮನೆಗಳಿಗೆ ಅಥವಾ ಗ್ರಾಮೀಣ ಪ್ರದೇಶದಲ್ಲಿ ಮತ್ತು ಬಡವರಿಗೆ ಕೂಡ ಕೊಡ್ಲಿಕ್ಕೆ ಎನ್ಒಸಿಯನ್ನು ಕೇಳ್ತಾ ಇದ್ದಾರೆ ಅಂತ ಹೇಳೋದು ದೊಡ್ಡ ಆರೋಪಗಳು. ಯಾವ ಎನ್ಒಸಿಗಳಿಲ್ಲ. ನಾವು ಕ್ಲಿಯರ್ ಕಟ್ಟಾಗಿ ಸುಪ್ರೀಂ ಕೋರ್ಟ್ ಅಲ್ಲಿ ಹೇಳಿಬಿಟ್ಟು ಅವರು ನೇರವಾಗಿ ನಿರಾಕರಣೆ ಇಲ್ಲ. ನಾವು ನಿನ್ನೆ ಮೊನ್ನೆ ವಿಷಯದಲ್ಲಿ ವಿಟ್ಲದ ಸಭೆಯಲ್ಲಿ ಚರ್ಚೆ ಆಗಿದೆ. ಇಲ್ಲ, ನಾವು ಮೆಸ್ಕಾಮಿನವರಿಗೆ ಕ್ಲಿಯರ್ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀನಿ. ನಾವು ಯಾರ್ಯಾರಿಗೆ ನೋಡಿ, ಕರೆಂಟು ತಗೊಳ್ಳೋದು ಯಾರಪ್ಪನ ಗಂಟು ಅಲ್ಲ. ನೀವು ಅಂಗಡಿಯಲ್ಲಿ ಹೋಗಿ ಸಾಮಾನು ತಗೊಂಡ ಥರ ನೀವು ದುಡ್ಡು ಕಟ್ತೀರಿ ತಾನೆ, ನೀವು ದುಡ್ಡು ಕಟ್ಟಿ ನೀವು ತಗೊಳ್ಳೋದು. ಅಂಗಡಿಯಲ್ಲಿ ಹೋಗಿ ದುಡ್ಡು ಕೊಡ್ತೀರಿ, ನೀವು ತಗೊಳ್ತೀರಿ. ಅವನಿಗೆ ಕರೆಂಟ್ ಕೊಡಲಿಕ್ಕೇನು, ಅದರಲ್ಲಿ ಏನೋ ಧರ್ಮಕ್ಕೆ ಕೊಡೋದಿದ್ರೆ, ಸರ್ವಿಸ್ ಕೊಡೋದಿದ್ರೆ ಅದರಲ್ಲಿ ಕಂಡೀಷನ್ಸ್ಗಳು ಬೇಕು. ಅಧಿಕಾರಿಗಳಿಗೆಲ್ಲ ಡೈರೆಕ್ಷನ್ ಕೊಟ್ಟಿದ್ದೀನಿ, ಅದರ ಪ್ರಕಾರ ಕನೆಕ್ಷನ್ ಕೊಡಲಿಕ್ಕೆ ಅಧಿಕಾರಿಗಳಿಗೆ ಡೈರೆಕ್ಷನ್ ಕೊಟ್ಟಿದ್ದೀನಿ. ಅವರು ಕೊಡಬೇಕು. ಅವರು ಕೊಡದಿದ್ದರೆ ನಮ್ಮಿಂದ ಏನು ಕ್ರಮಗಳನ್ನು ಮಾಡ್ಬೋದು ಅದನ್ನು ಮಾಡ್ತೀವಿ ಅಧಿಕಾರಿ ಮೇಲೆ. ಮತ್ತು ಈಗ ಪುತ್ತೂರು ವಿಧಾನಸಭಾ ಕ್ಷೇತ್ರಕ್ಕೆ ಮೊನ್ನೆಯಿಂದ ನಮ್ಮ ಕಿಂಡಿ ಅಣೆಕಟ್ಟಿಗೆ 14.5 ಕೋಟಿ ರೂಪಾಯಿ ಅನುದಾನ ಬಿಡುಗಡೆಯಾಗಿದೆ. 14.5 ಕೋಟಿ ರೂಪಾಯಿ ಕಿಂಡಿ ಅಣೆಕಟ್ಟಿಗೆ ಬಿಡುಗಡೆಯಾಗಿದೆ. ಆನಂತರ ತೋಡು ಮತ್ತು ತಡೆಗೋಡೆಗಾಗಿ 14.5 ಕೋಟಿ ರೂಪಾಯಿ ಬಿಡುಗಡೆಯಾಗಿದೆ. 14.5 ಕೋಟಿ ರೂಪಾಯಿ ಬಿಡುಗಡೆಯಾಗಿದೆ. ಆನಂತರ ಬ್ರಿಡ್ಜಸ್, ಸೇತುವೆ ಮಾಡಲಿಕ್ಕೆ ನಮ್ಮ ಕಾಸರಗೋಡಿಗೆ ಈಶ್ವರಮಂಗಲದಲ್ಲಿರುವಂಥ ಒಂದು ಬ್ರಿಡ್ಜು, ನಮ್ಮ ಕೆದಿರದಲ್ಲಿ ಒಂದು ಬಾಟಲ್ ನೆಕ್ ಆಗಿರುವಂಥ ಬ್ರಿಡ್ಜು, ಆರ್ಯಾಪಿನಲ್ಲಿ ಒಂದು ಈ ಕಡೆ ಆ ಕಡೆ ಹೋಗಲಿಕ್ಕೆ ಆಗಿರುವಂಥ ಸಂಖ್ಯೆ ಇದೆ. ಅದಕ್ಕೆ 2 ಕೋಟಿ, ಒಟ್ಟು 10 ಕೋಟಿ ರೂಪಾಯಿಗಳ ಬಿಡುಗಡೆ ಅದು ಕೂಡ ಆಗಿದೆ. ಸುಮಾರು ಒಟ್ಟು 39 ಕೋಟಿ ರೂಪಾಯಿ ಅನುದಾನ ಈಗ ಬಿಡುಗಡೆ ಆಗಿದೆ. 14.5 39. ಆಮೇಲೆ ನಮ್ಮದು ಏನು ಮೆಡಿಕಲ್ ಕಾಲೇಜಿನ ಕಡತ ಇಷ್ಟುವರೆಗೆ ಆರೋಗ್ಯ ಇಲಾಖೆಯ ವಶದಲ್ಲಿ, ಆರೋಗ್ಯ ಇಲಾಖೆಯ ಅಧೀನದಲ್ಲಿ ಇತ್ತು. ಅಂದರೆ ಬಜೆಟಿನಲ್ಲಿ ಅದನ್ನು ಆರೋಗ್ಯ ಇಲಾಖೆಯ ಅಡಿಯಲ್ಲಿ ತಂದು ಮೆಡಿಕಲ್ ಆಸ್ಪತ್ರೆ ಮತ್ತು ಕಾಲೇಜು ಮಾಡುವುದಾಗಿ ಘೋಷಣೆ ಮಾಡಿದ್ದಾರೆ. ನಾವು ಮುಖ್ಯಮಂತ್ರಿಯವರ ಹತ್ರ ಮನವಿ ಮಾಡಿ ಅದನ್ನು ನಮ್ಮ ವೈದ್ಯಕೀಯ ಇಲಾಖೆಗೆ, ಮೆಡಿಕಲ್ ಎಜುಕೇಷನ್ ಇಲಾಖೆಗೆ ಅದನ್ನು ವರ್ಗಾವಣೆ ಮಾಡಿದ್ದೀವಿ. ಅಲ್ಲಿ 500 ಬೆಡ್ಡಿನ ಆಸ್ಪತ್ರೆಗೆ ಈಗಲೇ ಟೆಂಡರ್ ಮಾಡಲಿಕ್ಕೆ, DPR ಮಾಡಲಿಕ್ಕೆ ರೆಡಿ ಮಾಡಿದ್ದೀವಿ. 500 ಬೆಡ್ ಯಾಕೆ ಮೆಡಿಕಲ್ ಎಜುಕೇಷನ್ಗೆ ಮಾಡಿದ್ದೀವಿ ಅಂತ ಹೇಳಿದ್ರೆ, ಮುಂದೆ ಮೆಡಿಕಲ್ ಕಾಲೇಜು ಮಾಡುವಾಗ ಅದರ ಸ್ಪೆಸಿಫಿಕೇಷನ್ ಪ್ರಕಾರ ಅದನ್ನು ಕಟ್ಟಬೇಕಾಗ್ತದೆ. ಒಂದೊಂದು ರೂಮಿನ ಸುತ್ತಳತೆ ಕೂಡ ಮೆಡಿಕಲ್ ಕಾಲೇಜಿಗೆ ಬೇಕಾಗುವಾಗಿ, ಮತ್ತು ಅಲ್ಲಿ ಎಲ್ಲ ಸ್ಪೆಸಿಫಿಕೇಷನ್ಸು ನಿಮ್ಮ ಬೇರೆ ಬೇರೆ ಇಲಾಖೆಗಳಂದರೆ ಡಿಪಾರ್ಟ್ಮೆಂಟ್ ಆಫ್ ಇದು ಅಂದರೆ ಈಗ ಫಾರ್ ಎಕ್ಸಾಂಪಲ್ ಆರ್ಥೋ, ಅದಕ್ಕೆ ಬೇಕಾಗುವಂಥ ಎಲ್ಲ ವ್ಯವಸ್ಥೆಗಳನ್ನು ಮಾಡಬೇಕು. ಆರೋಗ್ಯ ಇಲಾಖೆಯಲ್ಲಿದ್ದರೆ ಅದು ಬರೀ ಆರ್ಥೋಗೆ ಚಿಕ್ಕ ಇದನ್ನೆಲ್ಲ ಮಾಡ್ತಾರೆ. ಆ ಸ್ಪೆಸಿಫಿಕೇಷನ್ ಮಾಡಲಿಕ್ಕಾಗಿ ಆರೋಗ್ಯ ಇಲಾಖೆಯಿಂದ ಮೆಡಿಕಲ್ ಎಜುಕೇಷನ್ ಇಲಾಖೆಗೆ ಕಡತವನ್ನು ವರ್ಗಾಯಿಸಿ ಅಲ್ಲಿ 500 ಬೆಡ್ಡಿನ ಆಸ್ಪತ್ರೆಗೆ ಈಗಲೇ ಟೆಂಡರ್ ಕರೆಯುವ ಪ್ರಕ್ರಿಯೆಯನ್ನು ಆರಂಭ ಮಾಡಿದ್ದಾರೆ. ಈಗ DPR ಮಾಡಿ ಅಷ್ಟು ಕೊಡ್ತಾರೆ. ಅಂದರೆ ನಾನು 300 ಬೆಡ್ಡಿನ ಆಸ್ಪತ್ರೆಗೆ ರೆಡಿ ಮಾಡಿದರು. 300 ಬೆಡ್ ಮಾಡಿದರೆ ನಮಗೆ ಅದರಲ್ಲಿ ಬರೀ 100 ಮಕ್ಕಳನ್ನು ಮಾತ್ರ ಅಡ್ಮಿಷನ್ ಮಾಡಲಿಕ್ಕೆ ಆಗ್ತದೆ ಮೆಡಿಕಲ್ ಕಾಲೇಜಿಗೆ, ಮತ್ತು MD ಮಾಡಲಿಕ್ಕೆ ಆಗೋದಿಲ್ಲ. ಸೊ ನೀವು ಇವಾಗಲೇ 500 ಬೆಡ್ಡಿನ ಆಸ್ಪತ್ರೆಯನ್ನು ಮಾಡಿದರೆ ನಿಮಗೆ 150 ಮ್ಯಾಕ್ಸಿಮಮ್ 150 ಮಕ್ಕಳನ್ನು ಅಡ್ಮಿಷನ್ ಮಾಡ್ಬೋದು, MD ಸ್ಟಾರ್ಟ್ ಮಾಡ್ಬೋದು. ಜೊತೆಯಲ್ಲಿ ನೀವು ಇದು ಫಿಸಿಯೋಥೆರಪಿ, ನರ್ಸಿಂಗು, ಬಾಕಿದೆಲ್ಲ ಅದನ್ನು ಮಾಡುವಂಥ ವ್ಯವಸ್ಥೆಗೆ ಅದು ಒಮ್ಮೆಲೆ ಆಗ್ತದೆ, ಒನ್ ಟೈಮ್. ಈಗ 300 ಬದಲಿಗೆ 500 ಆಗ್ತದೆ. 500 ಅದಕ್ಕೆ DPR ಮಾಡ್ತಾರೆ. ಈಗ ಅದಕ್ಕೆ DPR ಮಂಜೂರಾತಿ ಸಿಗ್ತದೆ. ಈಗ DPR ಆದ ಕೂಡಲೇ ಟೆಂಡರ್
ಟೆಂಡರ್ ಆಗಿ ನಮಗೆ ನೆಕ್ಸ್ಟು CM ಬರುವಾಗ CM ಕೈಯಲ್ಲಿ ಅದನ್ನು ಶಿಲಾನ್ಯಾಸ ಮಾಡಬೇಕು ಅಂತ ನಮ್ಮ ಈಗ ಕೋರ್ಟು ಉದ್ಘಾಟನೆಗೆ ಬರ್ತಾರೆ ಮುಖ್ಯಮಂತ್ರಿಯವರು. ನಮ್ಮ ನೆಕ್ಸ್ಟ್ ಮಂತು ಟೆಂಟೇಟಿವ್ ಡೇಟ್ ಇದೆ ಕೋರ್ಟ್ ಉದ್ಘಾಟನೆ. ಆಗ ನಮ್ಮ ಗ್ರೌಂಡನ್ನು ಕೂಡ ಶಿಲಾನ್ಯಾಸ ಮಾಡುವ ಕೆಲಸ ಮಾಡ್ತೀವಿ. ಟ್ರ್ಯಾಕು RTO ಟ್ರ್ಯಾಕಿಗೆ ಶಿಲಾನ್ಯಾಸ ಮಾಡುವಂಥ ಕೆಲಸವನ್ನು ಮಾಡ್ತೀವಿ. ಕೋರ್ಟು ಕಟ್ಟಡ ಜೊತೆಯಲ್ಲಿ ನಮ್ಮ ಕನಸು ಇದೆ, ನಮ್ಮ ಪ್ರಯತ್ನ ಇದೆ. ಆಸ್ಪತ್ರೆಯದ್ದು ಕೂಡ ಶಿಲಾನ್ಯಾಸ ಮಾಡಬೇಕು ಅಂತ ಪ್ರಯತ್ನದಲ್ಲಿ ಇದ್ದೇವೆ, ನೋಡ್ತೇವೆ. ಜನ ಹೇಳ್ತಾ ಇದ್ರಲ್ಲ, ಆಗ್ತದ, ಶಿಲಾನ್ಯಾಸ ಆಗ್ತದ, ಹೋಗ್ತದ, ಟೆಂಡರ್ ಆಗ್ತದ, ಇದಕ್ಕೆಲ್ಲ ಮಾಲಿಂಗೇಶ್ವರನೇ ಉತ್ತರ ಕೊಡ್ತಾರೆ, ನಾನು ಕೊಡೋದಿಲ್ಲ. ಸರ್, ಹಿಂದೆ ಒಮ್ಮೆ ಈ ಬಹುಗ್ರಾಮ ಕುಡಿಯುವ ನೀರು ಯೋಜನೆಗೆ ಇಲ್ಲಿ ಅದನ್ನು ಕೂಡ ನಾವು ಬರ್ತಾರೆ ಅಂತ ಹೇಳ್ತಾ ಇದ್ದೀವಿ. ಯಾವತ್ತು ಅದು ಬಹುಗ್ರಾಮ ಕುಡಿಯೋದು ಕೂಡ ಅವತ್ತು ನಾವು ಶಿಲಾನ್ಯಾಸವನ್ನು ಕೆಲಸ ಆರಂಭ ಆಗಿದೆ. ಅದಕ್ಕೆ ಒಂದು ಸರಕಾರ ಯೋಜನೆ ಅಡಿಯಲ್ಲಿ ಅದನ್ನು ಕೂಡ ಮಾಡ್ತೀವಿ. ಸರ್, ತುಂಬ ಕಡೆಯಲ್ಲಿ ಇನ್ನೂ ಚರಂಡಿಗಳ ಅಡಿ ಬಿಟ್ಟಿದೆ ಬಹುಗ್ರಾಮ ಕುಡಿಯೋದು. ಹೌದು, ಅದನ್ನ ಅಧಿಕಾರಿಗಳನ್ನ ಕರೆಸಿ ತೋರಿಸಿ ಕೂಡ ಸರಿ ಮಾಡ್ತಾ ಇದ್ದಾರೆ. ಈಗ ಅಳಕೆ ಗ್ರಾಮದಲ್ಲಿ ಸುಮಾರು 10 ರಿಂದ 20 ಮನೆಗಳಿಗೆ 1 ತಿಂಗಳ ನಂತರದಿಂದ ನೀರೇ ಕುಡಿಯುವ ನೀರಿನ ಪೈಪನ್ನೇ ಕಟ್ ಮಾಡಿ ಹಾಕಿದ್ದಾರೆ. ರಿನೋವೇಟ್ ಅದನ್ನ ಮಾಡಿ ಅಂತ ಹೇಳಿ ಕೂಡ ಮಾಡ್ತಾ ಇದ್ದಾರೆ. ಅಲ್ಲ, ಮೊನ್ನೆ ನೀವು ಹೇಳಿದ್ದಕ್ಕೆ ಅದಕ್ಕೆ ಕೂಡಲೇ ಅದನ್ನ ಹೇಳಿದ್ರು ಕೂಡ ಇನ್ನೂ ಕೂಡ ಎಲ್ಲೂ ಬಟ್ ನಮ್ಮ ಪಂಚಾಯತ್ ಅಧ್ಯಕ್ಷರುಗಳಲ್ಲಿ ಏನು ಮಾಡ್ತಾರೆ? ಪಂಚಾಯತ್ ಅಧ್ಯಕ್ಷರುಗಳು ಹೇಳಿದ್ರೆ ಕ್ಯಾರೇ ಮಾಡ್ತಾ ಇಲ್ಲ. ಇವನ್ನ ನಾನು ಕರ್ಕೊಂಡೋಗಿ ತೋರಿಸಿದ್ರು ಕೂಡ ಅವರು ಕ್ಯಾರ್ ಮಾಡಲಿಲ್ಲ. ಅಳಿಕೆ ಎಲ್ಲ ಕಡೆ ಅಳಿಕೆ ಇರ್ಬೋದು, ಕೇಪು ಇರ್ಬೋದು, ಪುಣಚೆ ಇರ್ಬೋದು, ಎಲ್ಲ ರೋಡ್ಗಳು ಕಿತ್ತಾಕಿದ್ದಾರೆ. ಕಾಂಕ್ರೀಟ್ ರೋಡ್ಗಳಲ್ಲಿ ಕೆಸರಮಯ ಆಗಿದೆ. ಅಲ್ಲ, ಸ್ವಲ್ಪ ಒಮ್ಮೆ ಕೆಲವು ಮಾಡುವಾಗ ಚರಂಡಿಗಳಿಲ್ಲ ಸರ್. ಈಗ ಚರಂಡಿಗಳನ್ನೆಲ್ಲ ಕ್ಲೀನ್ ಮಾಡಬೇಕು. ಅವರ ಸ್ಕೋಪಲ್ಲೇ ಇದೆ. ಹೇಗೆ ಮಾಡಿ ಇದ್ದೇ ಮೊದಲಿದೆ ಹಾಗೇನೇ ಮಾಡಿ ಕೊಡಬೇಕು, ಇನ್ಕ್ಲೂಡಿಂಗ್ ಕಾಂಪ್ಯಾಕ್ಟಿಂಗ್. ಎಲ್ಲೂ ಇದು ಆಗ್ತಾ ಇಲ್ಲ, ರೋಲಿಂಗೇ ಮಾಡ್ತಾ ಇಲ್ಲ. ವಿ ವಿಲ್ ಟೇಕ್ ಎ ಕ್ಲಾಸ್. ಕೂಡ ಅಧ್ಯಕ್ಷರ ಆಯ್ಕೆ ಬಗ್ಗೆ ಮನ ರಾಮಚಂದ್ರ ಅವರ ಆಯ್ಕೆ ಪ್ರಕ್ರಿಯೆ ಸರಿಯಿಲ್ಲ ಎಂದು ಬಿಜೆಪಿಯ ನ್ಯಾಯಾಲಯ ನೋಡಿ, ಪ್ರಕ್ರಿಯೆ ಸರಿ ಇದೆ, ಸರಿ ಇಲ್ಲದೆ ಯಾರೂ ಕೂಡ ಆಯ್ಕೆ ಮಾಡೋದಿಲ್ಲ. ಅವರ ಕ್ವಶನ್ ಕೂಡ ಅಧ್ಯಕ್ಷರ ಬಗ್ಗೆ ಅವರ ಪ್ರಶ್ನೆ ಏನಂತ, ಕೋರ್ಟಿಗೆ ಹೋಗಿದ್ದಾರಾ ಇಲ್ವ ಅಂತ ನನಗೆ ಗೊತ್ತಿಲ್ಲ. ಕೋರ್ಟಿನಿಂದ ಯಾವುದೇ ನೋಟಿಸ್ಗಳು ಈವರೆಗೆ ಬಂದಿಲ್ಲ. ಪ್ರಕ್ರಿಯೆಯನ್ನು ಪ್ರಶ್ನೆ ಮಾಡುವ ಅಧಿಕಾರ ಅಂಥದ್ದು ಯಾರಿಗೆ, ಅವರಿಗೆ ಅವರು ಈ ಭಾಗದ ಇಲ್ಲಿದ್ದ ಸಿಟಿಜನ್ ಅಲ್ಲ, ಅಂದರೆ ಈ ನಗರಸಭೆಯ ವ್ಯಾಪ್ತಿಯ ಒಳಗಡೆ ಅವರು ಇಲ್ಲ ಅಂತ ಹೇಳೋದು. ನಾವು ಅವರನ್ನು ಕೊಡಿಸುವಾಗಲೇ ಅದಕ್ಕೆ ಬೇಕಾಗೋದ ಎಲ್ಲ ದಾಖಲೆಗಳು, ವೋಟರ್ ID ಇದೆ, ಆಧಾರ್ ಇದೆ, ಇಲ್ಲಿದ್ದು ಎಲ್ಲ ಇದೆ. ಅದಕ್ಕೆ ಏನೇನು ದಾಖಲೆಗಳು ಬೇಕು ಅವರು ನಗರದ ಒಳಗೇ ಕೊಟ್ಟಿದ್ದಾರೆ. ಅವರು ವೋಟರ್ ID ನಗರದ ಒಳಗೆ ಇದೆ, ಅವರ ಆಧಾರ್ ನಗರದ ಒಳಗೆ ಇದೆ, ಎಲ್ಲ ಇದೆ. ಅದಕ್ಕೆ ಬೇಕಾಗುವ ಒಂದು ದಾಖಲೆಯನ್ನು ಕೊಟ್ಟಿದ್ದಾರೆ. ಮತ್ತು ಅವರು ಕೋರ್ಟಿಗೆ ಹಾಕಿದ್ದಾರೆ. ನೋಟಿಸ್ ಬಂದಾಗ ಅದಕ್ಕೆ ಸರಿಯಾದ ಉತ್ತರ ಕೊಡ್ತೇವೆ. ಗ್ರಾಮೀಣ ಭಾಗದಲ್ಲಿ ಜಿಮ್ ಇದೆ, ಅದಕ್ಕೆ ಎಲ್ಲೆಲ್ಲಿ ಬರ್ತದೆ ನೋಡಿ, ಗ್ರಾಮೀಣ ಭಾಗದಲ್ಲಿ ಇದೆಲ್ಲ ನಮ್ಮ ಹೊಸ ಕಾನ್ಸೆಪ್ಟ್. ಯಾಕಂದರೆ ಆರೋಗ್ಯದ ಬಗ್ಗೆ ಸ್ವಲ್ಪ ಜನರಲ್ಲಿ ಒಂದು ಅವೇರ್ನೆಸ್ ಮೂಡಿಸಬೇಕು ಅಂತ ನನ್ನ ಕಲ್ಪನೆ, ವೈಯಕ್ತಿಕ ಕಲ್ಪನೆ. ಮತ್ತು ನಾನು ಅಲ್ಲಲ್ಲಿ ಆ ಭಾಗಕ್ಕೆ ಹೋಗುವಾಗ ಅಲ್ಲಲ್ಲಿ ಒಂದೊಂದು ಗ್ರೌಂಡ್ ಇರ್ತದೆ. ಆ ಗ್ರೌಂಡ್ ಎಲ್ಲ ಸರ್ಕಾರದ ವತಿಯಲ್ಲಿ ಆ ದೀಪಣದಲ್ಲಿ ಇರ್ತದೆ. ಅದರಲ್ಲಿ ಏನು ವ್ಯವಸ್ಥೆಗಳು ಇರೋದಿಲ್ಲ. ಅದಕ್ಕೆ ಒಂದು ಪುತ್ತೂರು ವಿಧಾನಸಭಾ ಕ್ಷೇತ್ರ ಒಂದು 5 ಕಡೆ, ಈಗ ನಾವು ನಿಮ್ಮ ಕಾವಲ್ಲಿ ಒಂದು ಗ್ರೌಂಡ್ ಇತ್ತು, ಅದನ್ನು ಈಗಲೇ ನಾವು 5 ಎಕರೆ ಜಾಗವನ್ನು 6 ಎಕರೆ ಜಾಗವನ್ನು ಸ್ಪೋರ್ಟ್ಸ್ ಆ್ಯಂಡ್ ಕಲ್ಚರ್ ಇಲಾಖೆಗೆ ಪ್ರಸ್ತಾವನೆ ಎಲ್ಲ ಮಾಡಿ ರೆಡಿ ಮಾಡ್ತಾಯಿದ್ದೀವಿ. ಮಾನ್ಯಡ್ಕ ಉಪ್ಪಿನಂಗಡಿಯಲ್ಲಿ 3 ಎಕರೆ ಜಾಗ ಇತ್ತು, ಅದನ್ನು 5 ಎಕರೆ ಮಾಡಿ ಆಲ್ರೆಡಿ ಪ್ರೋಸೆಸ್ ಮಾಡಿ, ಇಲ್ಲದ್ರೆ ಏನಾದರೂ ಒತ್ತುವರಿಯಾಗಿ ಯಾರಾದರೂ ಮಾಡಿ ಯಾರಿಗೂ ಇಲ್ಲದಂತ ಆಗ್ತದೆ. ಮತ್ತು ಆ ಗ್ರೌಂಡ್ಗೆ ಯಾರೂ ಜವಾಬ್ದಾರಿ ಇಲ್ಲದಂತ ಆಗ್ತದೆ. ಸರ್ಕಾರದ ಅಧೀನದಿಂದ ಅನುದಾನಗಳು ಬರ್ತದೆ, ಜನರ ಬಳಕೆಗೆ ಬರ್ತದೆ. ಅಲ್ಲಿ 3 ಎಕರೆಗೆ ಆ ಕಡೆ ಯಾರ್ದೆಲ್ಲ ಸರ್ಕಾರಿ ಜಾಗ ಸೇರಿಸಿ 5 ಎಕರೆಯನ್ನು ಮಾಡಿ ಪ್ರಸ್ತಾವನೆ ಕಳಿಸಿದ್ದೀವಿ. ವಿಟ್ಲ ಪಟ್ಟಣ ಪಂಚಾಯತ್ ಭಾಗದಲ್ಲಿ, ಆನಂತರ ಈ ಕಡೆ ಕೇಪು ಈ ಕಡೆ ಭಾಗದಲ್ಲಿ, ಒಟ್ಟು ಒಂದು 5 ಕಡೆ ಒಳ್ಳೆಯ ಜಾಗವನ್ನು ನೋಡಿ ಅಲ್ಲಿ ಗ್ರೌಂಡನ್ನು ಮಾಡಿ, ಮತ್ತು ಅದಕ್ಕೆ ನೈಟ್ ಆಟ ಆಡಲಿಕ್ಕೆ ಲೈಟಿಂಗ್ ವ್ಯವಸ್ಥೆ, ಫ್ಲಡ್ ಲೈಟ್ ವ್ಯವಸ್ಥೆ, ಮತ್ತು ಅಲ್ಲಿ ಒಂದು ಜಿಮ್ಮನ್ನು ಮಾಡಿ ಒಂದು ಯುವಕರ ತಂಡಕ್ಕೆ ಅದನ್ನು ನಡೆಸಲಿಕ್ಕೆ ಕೊಡ್ತದೆ ಅಂಡರ್ ಗೌರ್ಮೆಂಟ್ ಸ್ಪೋರ್ಟ್ಸ್ ಆ್ಯಂಡ್ ಕಲ್ಚರ್ ಡಿಪಾರ್ಟ್ಮೆಂಟು. ಈಗ ನಮ್ಮ ಜೂನಿಯರ್ ಕಾಲೇಜ್ ಗ್ರೌಂಡಿಗೆ ತಡೆಗೋಡೆಗೆ 2 ಕೋಟಿ ರೂಪಾಯಿ ಬರ್ತದೆ. ಅಲ್ಲಿ ಒಂದು ವ್ಯವಸ್ಥಿತವಾದ ಜಿಮ್ ಮಾಡಬೇಕಂತ ಇದೆ. ಲೈಟಿಂಗಿಗೆ ಫ್ಲಡ್ ಲೈಟಿಗೆ ಹಾಕ್ತೀವಿ. ಈ ಮಕ್ಕಳೆಲ್ಲ ಆಟ ಆಡುವವರಿಗೆ ಅದು ಓನ್ಲಿ ಫಾರ್ ಕ್ರಿಕೆಟ್, ಆರಾಮ ಎಲ್ಲದಕ್ಕೂ ರಾತ್ರಿ ಇದು ಮಾಡಿ ವ್ಯವಸ್ಥೆ ಮಾಡಿ ಅಲ್ಲಿಯೂ ಕೂಡ ಒಂದು ಜಿಮ್ಮನ್ನು ಮಾಡುವಂಥ ವ್ಯವಸ್ಥೆಯನ್ನು ಮಾಡ್ತೇವೆ. ನಾನು ಜಿಮ್ ಅಂತ ಕರೀಲಿಕ್ಕೆ ಆಗೋದಿಲ್ಲ. ಜಿಮ್ ಅಂತ ಕರೆದ್ರೆ ಅದು ಜನ ಬರಬೇಕು, ಕಡಿಮೆ ಅನಿಸಿ. ಹಾಂ, ಈ ಬಲವಣದಲ್ಲಿ ಇದೆಯಾ ಕೊಂಬೇಟಲ್ಲಿ ಏನು ರೂಮಲ್ಲಿ ಏನು ಜಿಮ್ ಮಾಡಲಿಕ್ಕೆ ಆಗ್ತದೆ?
ವ್ಯವಸ್ಥಿತ ರೀತಿಯಲ್ಲಿ ಒಂದು ಗ್ಲಾಸ್ ಎಲ್ಲ ಹಾಕಿ ಒಂದು ಪಡಶಾಲೆ ಥರ ಮಾಡಿ ಅದಕ್ಕೆ ಎ ಸಿ ಹಾಕಿ ಒಬ್ಬರಿಗೆ ಕೋರಿಸ್ಕೊಟ್ಟು ಒಂದು 300 ಕಲೆಕ್ಟ್ ಮಾಡಿ ಒಂದು ಮ್ಯಾನೇಜ್ ಮಾಡಿದೆ. ಒಂದು ಯುವಕರಿಗೆ ಕೆಲಸನೂ ಆಗ್ತದೆ, ಜನ ಅಟ್ರಾಕ್ಷನ್ ಆಗಬೇಕು. ಅಲ್ಲಿ ವಾಕಿಂಗ್ ಬರೋರು ಅವರು ಇವರೆಲ್ಲ ಹೋಗ್ತಾರೆ. ಹಾಂ, ಅದಕ್ಕೆ ಡಿಪೇರ್ ಆಯಿತು. ಡಿಪೇರ್ ಆಗಿ ಫೈನಲ್ ಮೀಟಿಂಗು ಇವತ್ತು ಬಸ್ ಸ್ಟ್ಯಾಂಡ್ಗೆ ಎಲ್ಲ ಅಧಿಕಾರಿಗಳು ಬಂದಿದ್ದಾರೆ. ಉಪ್ಪಿನಂಗಡಿ KSRTC ಬಸ್ ಸ್ಟ್ಯಾಂಡ್ ಡಿಪೋ ಮಾಡಲಿಕ್ಕೆ ಅದಕ್ಕೆ 25 ಕೋಟಿ ರೂಪಾಯಿಯಲ್ಲಿ ಜಾಗವನ್ನು ಖರೀದಿ ಮಾಡಲಿ ಪ್ರಸ್ತಾವನೆಯನ್ನು ಕೊಟ್ಟಿದ್ದೀನಿ. ಇವತ್ತು ಫುಲ್ಲು KSRTC ತಂಡ ಉಪ್ಪಿನಂಗಡಿಯಲ್ಲಿದೆ. ನಾನೀಗ ಅಲ್ಲಿ ಹೋಗಲಿಕ್ಕಿದ್ದೇನೆ. ಅಧಿಕಾರಿಗಳ ರಿಪೋರ್ಟ್ ಹೇಗಿದೆ ಅಂತ ಹೇಳಿದ್ರೆ, ಪ್ರಸ್ತುತ ಇರುವಂಥ ಬಸ್ ಸ್ಟ್ಯಾಂಡಲ್ಲೇ ಒಂದು 30-40 ಸೆನ್ಸ್ ಜಾಗವನ್ನು ಮಾಡಿ ಬಸ್ ಸ್ಟ್ಯಾಂಡನ್ನು ಅಲ್ಲಿ ಮಾಡೋದು, ಡಿಪೋವನ್ನು ಅಲ್ಲಿ ಮಾಡೋದಂತ ಈಗ ರಿಪೋರ್ಟ್ ಪ್ರಾಥಮಿಕ ರಿಪೋರ್ಟನ್ನು ಕೊಟ್ಟಿದ್ದಾರೆ. ಇನಿಷಿಯಲ್ ರಿಪೋರ್ಟ್. ಡಿಪೋ ಎಲ್ಲಿ ಸರ್? ಡಿಪೋಲ್ಲಿ 5 ಎಕರೆ ಜಾಗ ಅಕ್ವೈರ್ ಮಾಡೋದು, ನ್ಯಾಷನಲ್ ಹೈವೇ ಆ ಕಡೆಗೆ. ನಾವು ಹೇಳೋದು 5 ಎಕರೆಯಲ್ಲಿ ಡಿಪೋ ಬಸ್ ಸ್ಟ್ಯಾಂಡ್ ಎಲ್ಲ ಅಲ್ಲೇ ಮಾಡಬೇಕು ಅಂತ. ಆದರೆ ಅಧಿಕಾರಿಗಳ ಅಭಿಪ್ರಾಯ ಏನಿದೆ ಅಂತ ಹೇಳಿದ್ರೆ, ಈಗ ಬೀಚ್ ರೋಡಲ್ಲಿ ಬಂಟ್ವಾಳದಲ್ಲಿ ಮಾಡಿ ಆ ಕಡೆ ಒಂದು ಬಸ್ ಸ್ಟ್ಯಾಂಡ್ ಮಾಡಿ, ಅದಕ್ಕೆ ಯಾರೂ ಕೂಡ ಬರ್ತಾ ಇಲ್ಲ, ಅದು ಡೆಡ್ ಆಗಿದೆ. ಸೊ ಇರುವ ಜಾಗದಲ್ಲೇ ನೀವು ಬಸ್ ಸ್ಟ್ಯಾಂಡ್ ಮಾಡಬೇಕು. ಅದಕ್ಕೊಂದು 30 ಸೆನ್ಸ್ ಜಾಗವನ್ನು ಸೇರಿಸಿ. ಪುತ್ತೂರು ಡಿಪೋಗಿಂತ ಬೇರೆ ಪುತ್ತೂರು ಇದೆಯಾ ಹೇಗೆ? ಪುತ್ತೂರು ಇದೆ ಸಬ್ PPP ಮಾಡೆಲಲ್ಲಿ ಮಾಡ್ತಾರೆ. ಇನ್ನೂ ಡಿಸೈಡ್ ಆಗಲಿಲ್ಲ. ಫಸ್ಟ್ ಈಗ ಜಾಗದ್ದು ಇವತ್ತು ಫೈನಲ್ ಡಿಸಿಷನ್ ಮಾಡ್ತೀವಿ. ಅಲ್ಲಿ ರೆವಿನ್ಯೂ ಜಾಗ ಒಂದು 30 ಸೆನ್ಸ್ ಇದೆ ಅಂತೆ, ಅದು ಸಿಕ್ಕಿದರೆ ಬಸ್ ಸ್ಟ್ಯಾಂಡ್ಗೆ ಸಾಕಾಗ್ತದೆ ಅಂತ ಹೇಳ್ತಾರೆ. PPP ಬಾಂಡಲ್ಲಿ ಮಾಡ್ಬೋದು. PPP ಬಾಂಡಲ್ಲಿ ಮಾಡಿದ್ರೆ ಏನಾಗ್ತದೆ ಅಂತ ಹೇಳಿದ್ರೆ, ಅವರು ಜಾಗವನ್ನು ಜಾಸ್ತಿ ಬಳಸ್ಕೊಳ್ತಾರೆ, ಜನಗಳಿಗಿಲ್ಲ ಜಾಗ. ಪುತ್ತೂರಲ್ಲಿ ಹಾಗೆ ಈಗ ಡಿಪೋ ಅಂದರೆ ಪುತ್ತೂರು ಒಂದು ಕಾರ್ಯಕರ್ತರಿಗೆ ಯಾವುದೇ ಆಕ್ಟಿವಿಟೀಸ್ ಇಲ್ಲ ಅನ್ನೋದು ಒಂದು ಆರೋಪ ಇದೆ. ಅಂದರೆ ಏನು ಆಕ್ಟಿವಿಟೀಸ್ ಇಲ್ಲ ಅಂದರೆ ಏನಂತ ಗೊತ್ತಾಗ, ಯಾವುದೇ ಚಟುವಟಿಕೆಗಳಾಗುವುದು ಗೊತ್ತೇ ಆಗುವುದಿಲ್ಲ. ಬಹಿರಂಗವಾಗಿ ಕೆಲವೊಂದು ಕಾರ್ಯಕ್ರಮಗಳು, ಈಗ BJP ಕಾರ್ಯಕ್ರಮ ತುಂಬ ಆಗ್ತಾ ಇರ್ತದೆ. ಅಥವಾ ಒಂದು ಈಗ ನಿನ್ನೆ ಅಮರ ರಾಮಚಂದ್ರರ ಮೇಲೆ ಕೇಸ್ ಆದಾಗ ಅಧ್ಯಕ್ಷರೊಟ್ಟಿಗೆ ಹೋಗಲಿಲ್ಲ ಕೇಸ್ ಕೊಡುವಾಗ. ನೀವು ಬ್ಲಾಕ್ ಮತ್ತು ಇದು ಸ್ವಲ್ಪ ಗ್ಯಾಪ್ ಇದೆ ಅಂತ ನಿಮ್ಮ ಕಲ್ಪನೆ. ಅದು ನನ್ನ ಕಲ್ಪನೆ ಅಲ್ಲ, ಪಕ್ಷ ಬೆಳಿಬೇಕು, ಪಕ್ಷ ಉಳಿಬೇಕು, ಶಾಸಕರಿಗೆ ಮಾತ್ರ ಕಾಳಜಿ ಇದೆ, ಉಳಿದ ಯಾರಿಗೂ ಇಲ್ವಾ? ಏನು ಕತೆ? ಕಾಣಿಸ್ತಾ ಇಲ್ಲ. ಯಾರು ಕಾಣಿಸ್ತಾ ಇಲ್ಲ. ಎಲ್ಲ ರೀತಿಯಲ್ಲಿ ಮಾಡ್ತಾ ಇದ್ದಾರೆ. ನಾವು ತಳಮಟ್ಟದಿಂದ ಕೆಲಸ ಮಾಡ್ತಾ ಇದ್ವಿ. ನೋಡಿ, ಈಗ 224 ಬೂತಲ್ಲೂ ಕೂಡ ಪಕ್ಷದ ಬ್ಲಾಕ್ನವ್ರು ಹೋಗಿ ವಲಯಾಧ್ಯಕ್ಷರುಗಳನ್ನು ಬೂತ್ ಯಾರು 45 ವರ್ಷದಿಂದ ಮೇಲ್ಪಟ್ಟಿದ್ದಾರೆ ಅವರೆಲ್ಲ ಬೂತ್ ಅಧ್ಯಕ್ಷವನ್ನು ಬದಲಾವಣೆ ಮಾಡುವಂಥ ಕೆಲಸವನ್ನು ಮಾಡಿದ್ದೀವಿ. ಕನಿಷ್ಠ ಒಂದು 5% ಮಾತ್ರ ಬಾಕಿ ಇದೆ. ಕೆಲವರು ಭಾರಿ ಹಿಂದಿದೆ ಇದು. ಬಾಕಿ ಎಲ್ಲ 45 ವರ್ಷ 50 ವರ್ಷ ಒಳಗಡೆಯನ್ನು ಬೂತ್ ಅಧ್ಯಕ್ಷರು ಮಾಡಿದ್ದೀವಿ. ವಲಯಾಧ್ಯಕ್ಷರನ್ನು ಬದಲಾವಣೆ ಮಾಡಿದ್ವಿ. ತಳಮಟ್ಟದಲ್ಲಿ ಬಿಲ್ಡಿಂಗ್ ಕಟ್ಟೋಗ ಹಾಗೆ ಮೇಲೆ ಬಿಲ್ಡಿಂಗ್ ಬರುವ ಕಾಣ್ತದೆ ನಿಮಗೆ. ಇನ್ನೊಂದು ವರ್ಷದಲ್ಲಿ ನೋಡಿ ಹೇಗೆ ಬೆಳೀತದೆ ಕಾಂಗ್ರೆಸ್. ಎಲ್ಲ ಅಧಿಕಾರ ಕೊಟ್ಟಾಗ ಅವರ ಶಕ್ತಿಯನ್ನು ತೋರಿಸುವಂಥ ಕೆಲಸವನ್ನು ಮಾಡ್ತಾರೆ. ಈಗ ಒಬ್ಬ ಈ ರಾಜ್ಯದ ಮುಖ್ಯಮಂತ್ರಿ ಆಗಲಿ, ಈ ದೇಶದ ಪ್ರಧಾನಮಂತ್ರಿ ಆಗಲಿ, ಈಗ ಮೇನ್ ಸ್ಟ್ರೀಮಲ್ಲಿ ಇರ್ತಾರೆ. ಅವರಿಗೆ ಅಧಿಕಾರ ಸಿಕ್ಕಿದೆ, ನಾಲೆಜ್ ಇದೆ, ಅದನ್ನು ಬಳಸ್ಕೊಳ್ಳುವಂಥ ಕೆಲಸವನ್ನು ಮಾಡ್ತಾರೆ. ಒಬ್ಬರಿಗೆ ಅಧಿಕಾರ ಕೊಟ್ಟ ಕೂಡಲೇ ಅವರನ್ನು ಬಳಸ್ಕೊಂಡು ಬರ್ತಾರೆ. ಅದಕ್ಕೆ ಸ್ವಲ್ಪ ಸಮಯ ಅವಕಾಶಗಳು ಬೇಕು, ಕೆಲವರಿಗೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಮುಂದಿನ ಒಂದು ವರ್ಷದಲ್ಲಿ ನೋಡಿ ಹೇಗೆ ಪಕ್ಷ ಕಟ್ತೀವಿ ಅಂತ. ನಾವು ಪಕ್ಷ ಕಟ್ಟುವುದಂತ ಹೇಳಿದ್ರೆ ಸೇವೆ ಮಾಡೋದು ಮುಖಾಂತರ. ನಮ್ಮ ಒಂದೇ ಒಂದು ಅಬ್ಜೆಕ್ಟಿವ್ ಬಡವನಿಗೆ ಸೇವೆ. ಜನ ಹೇಗೆ ಆಶೀರ್ವಾದ ಮಾಡ್ತಾರಂತೆ ನಾವು ಅದರ ಬೆನ್ನ ಹಿಂದೆ ಬಿದ್ದಿಲ್ಲ. ಪ್ರಾಮಾಣಿಕತನವಾಗಿ ಬಡವನ ಸೇವೆ ಮಾಡ್ತೀವಿ. ಸುಬ್ರಹ್ಮಣ್ಯ ದೇವರ 1.5 ಎಕರೆ ಜಾಗ ಇದೆ. ಇದು ಕೂಡ ನನ್ನ ಗಮನಕ್ಕೆ ಬಂದಿದೆ. ಇದರಲ್ಲಿ ಒತ್ತುವರಿಯಾಗಿದೆ ಅನ್ನುವ ವಿಚಾರ ನನ್ನ ಗಮನಕ್ಕೆ ಬಂದಿದೆ. ಯಾರೆಲ್ಲ ಅದರಲ್ಲಿ ಒತ್ತುವರಿ ಮಾಡಿಕೊಂಡಿದ್ರಿ, ದಯಮಾಡಿ ನೀವು ಅದನ್ನು ತೆರವು ಮಾಡುವಂಥ ಕೆಲಸ, ಇಲ್ಲಂದರೆ ನಿಮ್ಮ ಜಾಗವನ್ನು, ನಿಮ್ಮ ಮನೆಯನ್ನು ಬೇರೆ ಕಡೆ ನೋಡುವಂಥ ಕೆಲಸವನ್ನು ಮಾಡಿ. ಮುಂದಿನ ದಿವಸಗಳಲ್ಲಿ ಈಗಲೇ ಅದನ್ನು ಸರ್ವೆಗೆ ಹಾಕಿದ್ದೀನಿ. ಯಾರ್ಯಾರು ಅದರಲ್ಲಿ ಒತ್ತುವರಿ ಮಾಡಿ ಕೂತಿದ್ದಾರೆ ಅದನ್ನೆಲ್ಲ ಒತ್ತುವರಿಯನ್ನು ತೆರವು ಮಾಡುವಂಥ ಕೆಲಸವನ್ನು ಮಾಡ್ತೀವಿ. ಆ 1.5 ಎಕರೆ ಜಾಗವನ್ನು ಕೂಡ ನಮ್ಮ ದೇವಸ್ಥಾನದ ಪರಿಮಿತಿಗೆ ತಗೊಳ್ಳುವಂಥ ಕೆಲಸವನ್ನು ಮಾಡ್ತೀವಿ. ಕುಕ್ಕೆ ಸುಬ್ರಹ್ಮಣ್ಯ ಅದನ್ನು ಕೂಡ ಕುಕ್ಕರ ಸುಬ್ರಹ್ಮಣ್ಯ ಅವರಿಗೆ ಮನವಿ ಮಾಡಿ, ಅಂದರೆ ಅದು ಸರ್ಕಾರಕ್ಕೆ ಮನವಿ ಮಾಡಿ ಅದನ್ನು ಆ ಜಾಗವನ್ನು ಮಾಲಿಂಗೇಶ್ವರ ದೇವಸ್ಥಾನಕ್ಕೆ ಬಿಟ್ಟು ಕೊಡಬೇಕು ಅನ್ನುವ ವಿನಂತಿಯನ್ನು ಕೂಡ ಈಗ ಇಡ್ತೀವಿ. ಅದನ್ನೊಮ್ಮೆ ಯಾರು ಒತ್ತುವರಿಯನ್ನು ತೆರವು ಮಾಡಿದ ನಂತರ ದೇವಸ್ಥಾನಕ್ಕೆ, ಈ ದೇವಸ್ಥಾನಕ್ಕೆ ಬೇಕಾಗುವಂಥ ಅಲ್ಲಿ ವಸತಿ ಗೃಹ, ಇಲ್ಲದಿದ್ದರೆ ಎಲ್ಲ ಕಮರ್ಷಿಯಲು, ಯಾವ ರೀತಿ ದೇವಸ್ಥಾನಕ್ಕೆ ರೆವಿನ್ಯೂ ಬರಬೇಕು ಆ ರೀತಿಯಲ್ಲಿ ಮಾಡುವಂಥ ಕೆಲಸವನ್ನು ಮಾಡ್ತೀವಿ. ಮುಂದಿನ 10 ದಿವಸದ ಒಳಗೆ ಎಷ್ಟು ಒತ್ತುವರಿ ಇದೆ?
ಅದರಲ್ಲಿ ಈಗ 1.5 ಎಕರೆ ಜಾಗ ಇದೆ. ನನಗೆ ಗೊತ್ತಿರುವ ಹಾಗೆ 1.5 ಎಕರೆ ಜಾಗ ಇದೆ. ಕೆಲವರು ನಮ್ಮ ಹಿಂದೂ ಸಂಘಟನೆಗಳೆಲ್ಲ ಸೇರಿ ಖಾಲಿ ಮಾಡಿಸಿದ್ದೇವೆ ಅಂತೆಲ್ಲ ಅಲ್ಲ ಆಗ ನೋಡಿ, ಅಲ್ಲಿ ಖಾಲಿ ಇರುವ ಜಾಗವನ್ನು ಎದುರುಗಡೆ ಹೋಗಿ ಸ್ವಲ್ಪ ಕ್ಲೀನ್ ಮಾಡಿದ್ದಾರೆ. ಅವ್ರು ಮಾಡಿದ್ದಾರೆ, ಅವ್ರು ಕೆಲಸ ಮಾಡಿಲ್ಲ ಅಂತ ನಾನು ಯಾವ ಇನ್ನೊಬ್ಬರನ್ನು ದೂರಲಿಕ್ಕೆ ಹೋಗೋದಿಲ್ಲ. ಆದರೆ ಕೇಸು ಹಾಗೇ ಕೋರ್ಟಲ್ಲಿದೆ. ಅಸಿಸ್ಟೆಂಟ್ ಕಮಿಷನರ್ ಹತ್ರ ಕೇಸಿದೆ. ಅಸಿಸ್ಟೆಂಟ್ ಕಮಿಷನರ್ಗೆ ಈಗಲೇ ಹೇಳಿದ್ದೀನಿ, ಕಾನೂನಾತ್ಮಕವಾಗಿ ಅದನ್ನು ವಿಚಾರಣೆ ಮಾಡಿ ಆದೇಶವನ್ನು ಕೊಡಬೇಕು ಅಂತ ಹೇಳಿದರೆ ಅವ್ರಿಗೆ ಯಾವುದೇ ಗ್ರೌಂಡ್ ಅದರಲ್ಲಿ ಇಲ್ಲ. ಅವರಿಗೆ ಕ್ಲೈಮ್ ಮಾಡಲಿಕ್ಕೆ ಯಾವುದೇ ಗ್ರೌಂಡು, ಯಾರು ಕ್ಲೈಮ್ ಮಾಡ್ತಾ ಇದ್ದಾರೆ ಆ 1.5 ಎಕರೆ ಜಾಗೆಯನ್ನು, ಅವರಿಗೆ ಕಾನೂನಾತ್ಮಕವಾಗಿ ಯಾವುದೇ ರೈಟ್ ಅದರ ಮೇಲೆ ಇಲ್ಲ. ನಾನೆಲ್ಲ ಸ್ಟಡಿ ಮಾಡಿದ್ದೀನಿ. ಈಗ 5-6 ಮನೆಗಳಲ್ಲಿ ಒತ್ತುವರಿ ಮಾಡಿ ಕೂತಿದ್ದಾರೆ. ಅವರಿಗೂ ಕೂಡ ಮೌಖಿಕವಾಗಿ ನನ್ನ ವಿಚಾರವನ್ನು ತಿಳಿಸಿದ್ದೀನಿ. ಮುಂದಿನ ದಿವಸಗಳಲ್ಲಿ ಅದನ್ನೆಲ್ಲ ತೆರವು ಮಾಡುವಂಥ ಕೆಲಸ ರಿಮೂವ್ ಮಾಡುವಾಗ ಕೇವಲ ಅಲ್ಲಿ ಕೆಲವು ವ್ಯಾಪಾರ ಮಾಡ್ತಿರೋರು ಮಾತ್ರ ರಿಮೂವ್ ಮಾಡಿ ಬಿಟ್ಟರೆ ಹೌದು, ನೈಜ ಅತಿಕ್ರಮಣದಾರನು ಹಾಗೆ ಬಿಟ್ಟಿದ್ದಾರೆ. ಎಲ್ಲ ಹಾಗೇನೇ ಇದೆ. ಮನೆ ಇದೆ, 5-6 ಮನೆ ಇದೆ. ಕೆಲವರು ಅನಧಿಕೃತವಾಗಿ ಕಟ್ಟಿಕೊಂಡಿದ್ದಾರೆ. ಮಾತು ಬರ್ತಾ ಇತ್ತು. ಅದನ್ನೆಲ್ಲ ಈಗ ಇನ್ನೊಂದು 10 ದಿವಸ ಈಗಲೇ ಸರ್ವೆಗೆ ಹಾಕಿದ್ದೀನಿ. ಸರ್ವೆ ಆಗ್ತಾ ಇದೆ. ಅದು ಸರ್ವೆ ಆಗಿ ಯಾರ್ಯಾರು ಅದರಲ್ಲಿ ಅನಧಿಕೃತವಾಗಿ ಇದ್ದಾರೆ ಅವರು ತೆರವುಗೊಳಿಸುವಂಥ ಕೆಲಸ ಒಳ್ಳೆ ಜಾಗ ನಮ್ಮ ದೇವಸ್ಥಾನ ಸಿಗ್ಬೋದಾ ಮಾಲಿಂಗೇಶ್ವರ ಕೊಡಬೇಕಲ್ಲ. ಮತ್ತು ಅಲ್ಲಿ ಅವರು ಮಾಡೋದೇ ಮಾಡಲಿ. ದೇವಸ್ಥಾನ ಎಲ್ಲ ಸರ್ಕಾರ ತಾನೆ, ಅದು ಸರ್ಕಾರ ದೇವಸ್ಥಾನ, ಇದು ಸರ್ಕಾರದ ದೇವಸ್ಥಾನ. ಸೊ ಪಡ್ಕೊಳ್ಳಿಕ್ಕೆ ನಾವು ಪ್ರಯತ್ನವನ್ನು ಮಾಡ್ತೇವೆ. ಅಲ್ಲಿಗೆ ಕಮಿಟಿ ಬಂದಿದೆ, ಅಲ್ಲಿ ಮುಂದುವರಿಸಬಹುದು. ಕಮಿಟಿಗೆಲ್ಲ ನಾವು ಸರ್ಕಾರದ ಮಟ್ಟದಲ್ಲಿ ಅದನ್ನು ಚರ್ಚೆ ಮಾಡಿ ಸಾಧಕ ಬಾಧಕ ನಮಗೆ ನಮ್ಮ ಇಲ್ಲಿರುವಂಥ ಜಾಗ ದೇವಸ್ಥಾನಕ್ಕೆ ಬಳಕೆ ಆಗ್ತದೆ. ನಾವು ಅಲ್ಲಿ ಒಂದು ಕಮರ್ಷಿಯಲ್ ಮಾಡಿದರೆ ತಿಂಗಳಿಗೆ ಒಂದು 5-6 ಲಕ್ಷ ರೂಪಾಯಿ ಬಾಡಿಗೆ ಮಾಲಿಂಗೇಶ್ವರ ದೇವಸ್ಥಾನಕ್ಕೆ ಬಂದರೆ ದೇವಸ್ಥಾನದ ಉತ್ಪತ್ತಿ ಜಾಸ್ತಿ ಆಗ್ತದೆ. ನಮ್ಮ ಕಲ್ಪನೆ ಅದೇ, ಒಂದು 25 ಲಕ್ಷ ದೇವಸ್ಥಾನಕ್ಕೆ ಉತ್ಪತ್ತಿ ಬರುತ್ತೆ. ಕಮಿಟಿ ಕೊಡಲಿಕ್ಕೆ ರೆಕಮೆಂಡೇಶನ್ ಮಾತ್ರ, ಕಮಿಟಿಗೆ ಮಾಡಲಿಕ್ಕೆ ಏನಿಲ್ಲ. ಸರ್ಕಾರದ ಆದೇಶದಲ್ಲಿ ಆಗ್ತದೆ. ಸರ್ಕಾರ ಕಮಿಟಿ ಇದನ್ನು ಕೊಡಬಹುದಾ ಬೇಡವಾ ಅನ್ನುವ ನಿರ್ಣಯ ಕಳಿಸಿದರೆ ಇದು ಪೂರಕವಾಗಿರುತ್ತದೆ. ಅಲ್ಲ ಅದರ ಸರ್, ಒಂದು ದೇವಸ್ಥಾನ ಎ ಗ್ರೇಡ್, 2 ಕೂಡ ಎ ಗ್ರೇಡ್ ದೇವಸ್ಥಾನ. ಒಂದು ದೇವಸ್ಥಾನ ಜಾಗವನ್ನು ಈ ದೇವಸ್ಥಾನಕ್ಕೆ ಕೊಟ್ಟದ್ದು ಉಂಟಾ? ಅಲ್ಲ, ಒಟ್ಟು ಸರ್ಕಾರದ ಜಾಗದಲ್ಲಿ ಅದು ಅಲ್ಲಲ್ಲ, ಆ ಥರ ನಿದರ್ಶನ ಅದು ಕೊಡಬಹುದು, ಕೊಡಬಾರ್ದಂತೆ. ಇದು ಸುಬ್ರಹ್ಮಣ್ಯ ದೇವರ ಹೆಸರಲ್ಲಿ ಇದೆ. ಹೌದು, ಅದನ್ನು ಮಾಲಿಂಗೇಶ್ವರ ದೇವಸ್ಥಾನಕ್ಕೆ ಕೊಡ್ಲಿಕ್ಕೆ ಆಗುತ್ತೆ. ಅದೇ ಹೇಳಿದ್ದು ಆಗ್ತದ ಅಂತ. ಅದು ಸುಬ್ರಹ್ಮಣ್ಯ ಇದು ಧಾರ್ಮಿಕ ದತ್ತಿ ಇಲಾಖೆಯ ಸುಬ್ರಹ್ಮಣ್ಯ ದೇವಸ್ಥಾನ ಅಂತ ಇದೆ. ಇದನ್ನು ಸುಬ್ರಹ್ಮಣ್ಯ ದೇವಸ್ಥಾನದಿಂದ ಬಳಕೆಗಾಗಿ ಧಾರ್ಮಿಕ ದತ್ತಿ ಇಲಾಖೆಯ ಮಾಲಿಂಗೇಶ್ವರ ದೇವಸ್ಥಾನಕ್ಕೆ ಬಳಕೆಗಾಗಿ ಕೊಡುವುದು ಅಷ್ಟೇ. ಮೇಲೆ ಆದೇಶ ಬೇರೆ ಏನಿದೆ, ಪ್ರೈವೇಟ್ ಜನರಿಗೆ ಕೊಡಲಿಕ್ಕಿಲ್ಲ, ಬೇರೆ ಯಾರಿಗೂ ಕೊಡಲಿಕ್ಕಿಲ್ಲ. ಸರ್ಕಾರದ ಬಳಕೆಗೆ ಕೊಡ್ಬೋದು. ಎಲ್ಲಿ ಸುಬ್ರಹ್ಮಣ್ಯ ಅಲ್ಲಿ ಇಲ್ಲಿ ಬಳಕೆಗೆ ಬರುವುದೇ ಇಲ್ಲಲ್ಲ. ದೇವಸ್ಥಾನ ಅಂದರೆ ದೇವಸ್ಥಾನಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಇರ್ತದೆ, ಬಳಕೆಗೋಸ್ಕರ ಮಾಲಿಂಗೇಶ್ವರ. ಬಳಕೆಗೆ ಅಂತ ಕೊಟ್ಟ ಮೇಲೆ ಈ ಮಾಲಿಂಗೇಶ್ವರ ದೇವಸ್ಥಾನ ವತಿಯಿಂದ ಬಿಲ್ಡಿಂಗ್ ಕಟ್ಟಲಿಕ್ಕೆ ಅವಕಾಶ ಇದೆಯಾ? ಬಳಕೆ ಮಾಡ್ಬೋದು. ಈಗ ಜಾತ್ರೆಯಲ್ಲಿ ಏನಾದ್ರು ಇಲ್ಲ, ಬಿಲ್ಡಿಂಗ್ ಕಟ್ಟಬಹುದಾ? ಅದೇ ಅವರಿಗೆ ರೆಂಟ್ ಕೊಡುದಾ ಜಾಗ? ಅದು ನೋಡಬೇಕು. ಕಾನೂನಲ್ಲಿ ಕೊಡಬೇಕಿದ್ರೆ ಕೊಡ್ಬೋದು. ಕಂಡೀಷನ್ ಹಾಕಿದರೆ ಇಷ್ಟು ದುಡ್ಡು ಅಲ್ಲಿ ಕೊಡಬೇಕು ಅಂತ ಹೇಳಿದ್ರೆ ನೀವು ಇವ್ರು ಹೇಳಿದ ಹಾಗೆ ಅವರ ಸೇವೆ ಅಲ್ಲಿಗೆ ಸಲ್ತದೆ. ಅದು ಮಿನಿಮಮ್ ಅಲ್ಲಿಗೆ ಅಲ್ಲ 30-40-60 ಇಲ್ಲಿಗೆ ಅಲ್ಲ ಒಂದು 20% ರೆಂಟಲ್ಲಿ ಅಲ್ಲಿಗೆ ಮಾಡ್ಬೋದು. ಸರ್, ಈಗ ಕಾರಂತರ ಬಾಲವನ ಪ್ರಶಸ್ತಿ ಪ್ರದಾನ ಇನ್ನೂ ಬಾಕಿ ಇದೆ. ಏನು ಸಭೆ ಆಯ್ತಾ? ಕಾರಂತರ ಬಾಲವನಕ್ಕೆ ನಾವು ಈಗಲೇ ಸಮಿತಿಯನ್ನು ಮಾಡಲಿಕ್ಕೆ ಕಳಿಸ್ಕೊಟ್ಟಿದ್ವಿ ಸಪ್ರೇಟು. ಎ ಸಿ ಅವರ ಮುಖಾಂತರ ನಡೀತಾ ಇದೆ. ಅದನ್ನು ತೆಗೆದು ಒಂದು ಕಮಿಟಿ ಇಲ್ಲಿ ಪ್ರಮುಖರ ಹೆಸರೆಲ್ಲ ಸೇರಿಸಿ ನನ್ನ ಚೇರ್ಮನ್ಶಿಪ್ಪಲ್ಲಿ ಕಳಿಸಿದ್ದೀವಿ. ಅದು ಬಂದಿಲ್ಲ, ಅದನ್ನು ಸ್ವಲ್ಪ ಫಾಲೋಅಪ್ ಮಾಡಿ ತಿಳಿಸ್ಬೇಕು. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. ವಾವ್ ವಾವ್ ವಾವ್, ಎಂಥ ವೆರೈಟಿ! ಎಷ್ಟು ಬ್ಯೂಟಿಫುಲ್ ಆಗಿದೆ ಡಿಸೈನ್ಸ್. ಸದಾ ಸಂತೋಷಕ್ಕಾಗಿ ಬನ್ನಿ ಉಳಿಯಕ್ಕೆ.